ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ. ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. Invest in workspaces managed by Vertex. Invest smart. Invest in Mangaluru. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಕೌಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ರಾಜಕೀಯ ಅನ್ನುವಂಥ ವಿಚಾರವನ್ನು ಬದಿಗೆ ಸರಿಸೋದಾದರೆ ಇದರಲ್ಲೂ ಕೂಡ ರಾಜಕೀಯ ಇದೆ, ಇಲ್ಲ ಅಂತಲ್ಲ. ಆದರೆ ಕರಾವಳಿಗೆ ಸಂಬಂಧಪಟ್ಟಂಥ ಒಂದು ಮೇಜರ್ ವಿಚಾರದ ಕುರಿತಾಗಿ ಇವತ್ತಿನ ಜನಧ್ವನಿಯಲ್ಲಿ ನೋಡೋಣ. ಸೊ ಪ್ರತಿಯೊಬ್ಬ ತುಳುವರು, ಪ್ರತಿಯೊಬ್ಬ ದೈವಾರಾಧಕರು ಕೂಡ ಮಿಸ್ ಮಾಡದೆ ನೋಡಲೇಬೇಕಾದಂತಹ ನಮ್ಮ ಟಿವಿಯ ಮೆಗಾ ಸ್ಟೋರಿ ಇದು. ಸೊ ಪ್ರತಿಯೊಬ್ಬರು ಕೂಡ ನೋಡಬೇಕಾದಂತಹ ಒಂದು ಸ್ಟೋರಿಯ ಜೊತೆಯಾಗಿ ಇವತ್ತಿನ ಜನಧ್ವನಿಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಸೊ ದೈವಾರಾಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ನಿಂದನೆಗಳು, ಹಲವು ಹೇಳಿಕೆಗಳು ಬರುವಂಥದ್ದು ಸಹಜ. ಸೊ ಈಗ ಕಾಂತಾರ ಅನ್ನುವಂಥ ಒಂದು ಸಿನಿಮಾ ಬಂತು. ಆ ಸಿನಿಮಾದ ಮಾದರಿಯಂತೆ ಇಲ್ಲೂ ಕೂಡ ಅದರಲ್ಲೊಂದು ಸಂಭಾಷಣೆ ಇತ್ತು. ನಿಮ್ಮ ಆಚರಣೆ ಆಡಂಬರಗಳಿಗೆಲ್ಲ ಬ್ರೇಕ್ ಹಾಕ್ತೀವಿ, ತಾಕತ್ತಿದ್ದರೆ ನಡೆಸಿ ಅನ್ನುವಂತಹ ಒಂದು ಅಹಂನ ಹೇಳಿಕೆಗಳಿತ್ತು. ಅದು ರೀಲಲ್ಲಿದ್ದಂಥದ್ದು ಈಗ ರಿಯಲ್ ಆಗಿ ಕರಾವಳಿಯಲ್ಲಿ ನಡೆಯುವಂಥ ಪರಿಸ್ಥಿತಿ ಬಂದಿದೆ ರೀ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ತುಳುನಾಡ ದೈವಾರಾಧನೆಗೂ ಕೂಡ ಬೇಕಂತ ಈಗ ನಿನ್ನೆ ಮೊನ್ನೆ ಬಂದಿರುವಂಥ ಕೆಲವೊಂದು ಕಂಪನಿಯ ದೊಣ್ಣೆ ನಾಯಕರ ಅಪ್ಪಣೆ. ಈ ಮಣ್ಣಲ್ಲಿರುವಂತಹ ದೈವದ ಕಾರಣಿಕ ಏನು ಅಂತ ಕೇಳಿದರೆ ಈ ಮಣ್ಣಿನವರು ಮಾತ್ರ ಅಲ್ಲ, ಹೊರ ರಾಜ್ಯದವರು, ಹೊರ ದೇಶದವರು ಕೂಡ ಹೇಳ್ತಾರೆ ಅಂತಹ ಕಾರಣಕ್ಕೆ ಇರುವಂಥ ಮಣ್ಣು. ಇಲ್ಲಿ ಈಗ ಕಾಂತಾರ ಸಿನಿಮಾದಂತೆ ಇದು ದಂತಕಥೆಯೆಲ್ಲ ನಾವು ಹೇಳ್ತಾ ಇರುವಂಥದ್ದು. ಮಂಗಳೂರಿನಲ್ಲಿ ಸರ್ಕಾರಿ ಸ್ವಾಮ್ಯದ ಕಂಪನಿ ಎಂದು ಕಾಂತೇರಿ ಜುಮಾದಿಗೆ ಸವಾಲಿಸಿದಂತಹ ಒಂದು ನೈಜ ಕಥೆಯನ್ನು ಇವತ್ತಿನ ಜನಧ್ವನಿಯಲ್ಲಿ ಎಳೆಯಾಗಿ ನಿಮ್ಮ ಜೊತೆಯಲ್ಲಿ ಬಿಚ್ಚಿಡುವಂಥ ಒಂದು ಸಣ್ಣ ಪ್ರಯತ್ನ. ಕೈಗಾರೀಕರಣದ ಮಧ್ಯೆಯೂ ಕೂಡ ಉಳಿದುಕೊಂಡಿರುವಂತಹ ಈ ದೈವಸ್ಥಾನದ ಆಚರಣೆಗಳಿಗೆ ತಡೆ ಒಡ್ತಾ ಇರುವಂತಹ ಕಾರಣಕ್ಕೋಸ್ಕರ ಈಗ ವ್ಯಾಪಕವಾಗಿರುವಂಥ ವಿರೋಧಗಳು ವ್ಯಕ್ತವಾಗ್ತಾ ಇರುವಂಥದ್ದು ಕರಾವಳಿಯಲ್ಲಿ ಯಾವ ವಿಚಾರಕ್ಕೆ ಬೇಕಾದರೂ ತಾವುಗಳು ವಿರೋಧವನ್ನು ಕಟ್ಟಿಕೊಳ್ಬೋದು, ಆದರೆ ದೈವದ ವಿಚಾರಕ್ಕೆ ವಿರೋಧವನ್ನು ಕಟ್ಟಿಕೊಳ್ಳಬಹುದು ಅನ್ನುವಂತಹ ಗಂಡಸ್ಥಾನವನ್ನು ಮುಂದುವರಿಸಿದರೆ ತುಂಬ ಕಷ್ಟ. ಅದಕ್ಕಿದು ಸಾಕ್ಷಿ ಆಗ್ತಾ ಇದೆ. ಮಂಗಳೂರಿನ ಬಜ್ಪೆ ಗ್ರಾಮದ ನೆಲ್ಲಿದಡಿಗುತ್ತು ಕಾಂತೇರಿ ಜುಮಾದಿ ದೇವಸ್ಥಾನ. ಸೊ ಈಗ MSEZ ಸ್ವಾಧೀನದಲ್ಲಿದೆ. ಹಾಗಾಗಿ ದೈವಾರಾಧನೆಗೆ ಅವಕಾಶಗಳನ್ನು ಅವರು ನೀಡ್ತಾ ಇಲ್ಲವಂತೆ. ನೆಲ್ಲಿದಡಿಗುತ್ತು ಮನೆಗೆ ಪ್ರವೇಶ ಆಗಿರ್ಬೋದು ಅಥವಾ ನಿತ್ಯ ದೈವಾರಾಧನೆಗೆ ಅವಕಾಶಗಳನ್ನು ನೀಡದಿರುವಂಥದ್ದು, ತಿಂಗಳ ಸಂಕ್ರಮಣವನ್ನು ನೆರವೇರಿಸೋದಕ್ಕೆ ಆ ವೇಳೆಗೆ ದೈವಾರಾಧನೆಗೆ ಅನುಮತಿಯನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಅಂದರೆ ಸಂಶಯ ಇರ್ಬೋದು ತಮಗೆ, ದೈವಾರಾಧನೆ ನಡೆಸೋದಕ್ಕೆ ಯಾವುದೇ ಕಂಪನಿ ಅವಕಾಶ ಅಥವಾ ಅನುಮತಿ ಯಾಕೆ ಅಂತ ಹೇಳಿ 2006ರಲ್ಲಿ ವಿಶೇಷ ಆರ್ಥಿಕ ವಲಯ ಅಂತ ಹೇಳಿ ಘೋಷಣೆ ಮಾಡಿ ಇಡೀ ಊರನ್ನೇ ಅಂದಿನ ಸರ್ಕಾರ ಒಕ್ಕಲೆಬ್ಬಿಸಿತ್ತಂತೆ. ಆ ಸಂದರ್ಭದಲ್ಲಿ ಸರ್ಕಾರದ ಸ್ವಾಮ್ಯದಲ್ಲಿರುವಂತಹ ಕಂಪನಿಗೆ ಈ ಒಂದು ದೈವಸ್ಥಾನ ಇರುವಂಥ ಪ್ರದೇಶ ಹಸ್ತಾಂತರ ಆಗಿತ್ತು. ಆ ಸಂದರ್ಭದಲ್ಲಿ 3000 ಎಕರೆ ಭೂಮಿಯನ್ನು ವಶಕ್ಕೆ ಪಡೆದಿದ್ದರು MSEZ, ಮ್ಯಾಂಗ್ಳೂರು ಸ್ಪೆಷಲ್ ಎಕನಾಮಿಕ್ ಝೋನ್. ಸೊ ಆ ಸಂದರ್ಭದಲ್ಲಿ ಹಲವು ದೇವಸ್ಥಾನ, ಮಸೀದಿ, ಚರ್ಚ್ಗಳನ್ನು ಕೂಡ ನೆಲಸಮ ಮಾಡಲಾಗಿತ್ತು. ಬರೀ ದೇವಸ್ಥಾನ ಮಾತ್ರ ಅಲ್ಲ, ಮಸೀದಿ, ಚರ್ಚ್ಗಳು ಕೂಡ ನೆಲಸಮ ಆಗಿತ್ತು. ಆದರೆ 2016ರಲ್ಲಿ ಸ್ಮಾರಕದ ರೀತಿಯಲ್ಲಿ ಜುಮಾದಿ ದೇವಸ್ಥಾನವನ್ನು ಹಾಗೇ ಉಳಿಸಿಕೊಂಡಿದ್ರು. ಜಿಲ್ಲಾಡಳಿತದ ಅನುಮತಿಯ ಮೇರೆಗೆ ದೈವಾರಾಧನೆಗೆ ಮಾತ್ರ ಒಂದು ವಿಶೇಷ ಅನುಮತಿಯನ್ನು ಕೂಡ ಅಲ್ಲಿ ನೀಡಲಾಗಿತ್ತು. ಅದನ್ನು ಆಗಲೇ ಹೇಳಿರೋ ಥರ ಯಾವುದನ್ನು ಬೇಕಾದರೂ ತಾವು ಮುಟ್ಟಿ, ಕರಾವಳಿಯಲ್ಲಿ ದೈವಾರಾಧನೆಯನ್ನು ಮುಟ್ಟೋದಕ್ಕೆ ಹೋದರೆ ತುಂಬ ಕಷ್ಟ ಇದೆ. ಹಾಗಾಗಿ ವಿಶೇಷ ಮಾನ್ಯತೆಯ ಆಧಾರದಲ್ಲಿ ಆ ಒಂದು ಕ್ಷೇತ್ರ ಉಳಿದಿತ್ತು. ಹೀಗಾಗಿ MSEZ ಅನುಮತಿ ಪಡೆದು ನೆಲ್ಲಿದಡಿ ಗುತ್ತಿಗೆ ಹೋಗ್ತಾ ಇದ್ದಂತಹ ಪ್ರಮುಖರು ಮತ್ತು ವರ್ಷಕ್ಕೊಮ್ಮೆ ಅಲ್ಲಿ ಊರವರ ಸಮ್ಮುಖದಲ್ಲಿ ದೈವದ ಉತ್ಸವ ನಡೀತಾ ಇತ್ತು ಅನ್ನುವಂಥ ಮಾಹಿತಿಗಳು ನಮಗೆ ಸಿಕ್ಕಿರುವಂಥದ್ದು. ಅದರ ಇನ್ನಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ ನಮ್ಮ ಜೊತೆ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ. ಆದರೆ ಇತ್ತೀಚೆಗೆ ಫೆಬ್ರವರಿ 12ನೇ ತಾರೀಕಿನಂದು
ಸಂಕ್ರಮಣ ಸೇವೆಯನ್ನು ನಡೆಸುವುದಕ್ಕೆ ಅಂತ ಹೇಳಿ ಅದರ ಪೂರ್ವಭಾವಿಯಾಗಿ ಅನುಮತಿಯನ್ನು ಪಡೆದುಕೊಳ್ಳುವುದಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲ, ಅನುಮತಿಯನ್ನು ಕೊಡೋದಕ್ಕಾಗೋದಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಆರಾಧನೆಗೆ ಅವಕಾಶ ಇಲ್ಲ, ಇದೇ ತಮ್ಮ ಕೊನೆಯ ಅವಕಾಶ ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳು ಈಗ ಹೇಳಿದ್ದಾರಂತೆ. ಅಂದರೆ ಈ ನೆಲದ ಶಕ್ತಿಗಿಂತ ಈ ನೆಲದಲ್ಲಿರುವಂಥ ವ್ಯಕ್ತಿ ಮುಖ್ಯ ಅನ್ನುವಂಥ ರೀತಿಯಲ್ಲಿ ವಾದ. ನೆಲದಡಿ ಗುತ್ತು ಮತ್ತು ಕಾಂತೇರಿ ಜುಮಾದಿ ದೇವಸ್ಥಾನದ ಜಾಗವನ್ನು ದೈವದ ಹೆಸರಿಗೆ ನೋಂದಾವಣಿ ಮಾಡಬೇಕೆಂದು ಈಗ ದೈವಾರಾಧಕರ ವಿಶೇಷ ಬೇಡಿಕೆಗಳಿರುವಂಥದ್ದು. ಕಾರಣ ಆ ಮಣ್ಣನ್ನು ಒಡೆತನ ಯಾರು ಅಂತ ಕೇಳಿದರೆ ದೈವವೇ. ಕರಾವಳಿಗರಿಗೆ ಇರುವಂಥ ಒಂದು ಬಹುದೊಡ್ಡ ನಂಬಿಕೆ ಮತ್ತು ಬಹುದೊಡ್ಡ ಆಚರಣೆ ಏನು ಅಂತ ಹೇಳಿದರೆ ಈ ಮಣ್ಣು ಯಾವುದು ಯಾರದ್ದು ಅಲ್ಲ, ಆ ದೈವ ಕೊಟ್ಟಿರುವಂತಹ ಒಂದು ಜಾಗ ಅಷ್ಟೇ, ಅದರಲ್ಲಿ ನಾವುಗಳು ಬದುಕ್ತಾ ಇರುವಂಥದ್ದು ಅಂತ ಹೇಳಿ. ಇದೆಲ್ಲವೂ ಕೂಡ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಾಕ್ಷ್ಯಚಿತ್ರಗಳನ್ನು ನೋಡ್ತಾ ಇರುವಂಥದ್ದು. ಅಲ್ಲಿ ಆ ತೀರ್ಥಕೆರೆ ಆಗಿರ್ಬೋದು, ಅದಕ್ಕೂ ಕೂಡ ಕೆಲವೊಂದು ಕಥೆಗಳಿವೆ, ಯಾವ ಕಾರಣಕ್ಕೋಸ್ಕರ ಅಲ್ಲಿ ಇದೆ ಅನ್ನುವಂಥದ್ದು. ಈಗ ಅಲ್ಲಿ ಪ್ರಮುಖವಾಗಿ SEZ ಮ್ಯಾಂಗ್ಳೂರ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳಿ ಯಾವಾಗ ಘೋಷಣೆ ಆಯಿತು, ಅದಾದ ಬಳಿಕ ಕೈಗಾರೀಕರಣವು ಕೂಡ ಅಲ್ಲಿ ಅಭಿವೃದ್ಧಿ ಆಗ್ತಾ ಇರುವಂಥದ್ದು. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಜುವಲ್ ಫುಟೇಜ್ಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದರ ಜೊತೆಗೆ ಪ್ರಮುಖರಿಗೆ ಬರೆದಿರುವಂತಹ ಅಥವಾ ತಲುಪಿಸಿರುವಂತಹ ಕೆಲವೊಂದು ಡಾಕ್ಯುಮೆಂಟ್ಗಳು ಕೂಡ ಪ್ರತಿಯೊಂದನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಯಾವ್ಯಾವ ಹಂತದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದಕ್ಕೆ ಪೂರಕವಾಗಿರುವಂಥ ಸಾಕ್ಷಿಗಳು, ಜನಪ್ರತಿನಿಧಿಗಳಿಗೆ ಬರೆದಂಥ ಪತ್ರಗಳಾಗಿರ್ಬೋದು ಅಥವಾ ಅವರಿಂದ ಬಂದಿರುವಂಥ ರಿಪ್ಲೈಗಳಾಗಿರ್ಬೋದು, DC ಅಥವಾ ಇನ್ನಿತರ ಪ್ರಮುಖ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಉತ್ತರವನ್ನು ನೀಡಿದ್ದಾರೆ, ಏನೆಲ್ಲ ಘಟನೆಗಳಾಗಿದೆ, ಎಲ್ಲ ಡಾಕ್ಯುಮೆಂಟ್ರಿಗಳು ಕೂಡ ಅನೇಕ ಡಾಕ್ಯುಮೆಂಟ್ರಿಗಳನ್ನು ನಮ್ಮ ಟಿವಿಗೂ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದನ್ನು ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇದು ಪ್ರಮುಖವಾಗಿರುವಂಥ ವಿಚಾರ ಆ್ಯಂಡ್ ಚರ್ಚೆ. ಎಸ್, ಸೊ ಪ್ರಮುಖವಾಗಿ ಹೇಳೋದಾದರೆ ನಮಗೂ ಕೂಡ ಈ ಕೈಗಾರೀಕರಣದ ವಿರೋಧ ಅಂತಲ್ಲ, ಅಭಿವೃದ್ಧಿ ಆಗಬೇಕು ರೀ, ಇಲ್ಲ ಅಂತಲ್ಲ. ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ತಾ ಹೋಗಬೇಕು. ಆದರೆ ಈ ಮಣ್ಣಿನಲ್ಲೊಂದು ನಂಬಿಕೆ ಅಥವಾ ಈ ಮಣ್ಣಿನ ಒಂದು ಶಕ್ತಿ ಅನ್ನುವಂಥದ್ದು ಇದೆ. ಅದರ ವಿರುದ್ಧವಾಗಿ ಹೋದರೆ ಏನು ಆಗುತ್ತೆ ಅನ್ನುವಂಥದ್ದು ಕೂಡ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರುವಂಥ ಸತ್ಯ. ಅದು ಮೂಢನಂಬಿಕೆ ಅಲ್ಲ, ಬದಲಾಗಿ ಅದು ಮೂಲ ನಂಬಿಕೆ. ಅಕ್ಷರದಲ್ಲಿ ಮಾತ್ರ ಒಂದು ಅಕ್ಷರ ಬದಲಾವಣೆ ಇರ್ಬೋದು, ಮೂಢ ಅಥವಾ ಮೂಲ ಅನ್ನುವಂಥದ್ದು. ಇಂತಹ ನಂಬಿಕೆಯನ್ನು ನಂಬಿಕೊಂಡು ಬಂದಿರುವಂಥವರಿಗೆ ಇದೊಂದು ಧಾರ್ಮಿಕವಾಗಿ ಅಥವಾ ಅವರ ನಂಬಿಕೆಗೆ ಬೀಳುವಂಥ ಪೆಟ್ಟು ಕೂಡ. ಆ ಪ್ರದೇಶದಲ್ಲಿ ಹಲವು ವರ್ಷಗಳ ಇತಿಹಾಸ ಇದೆ, 800 ವರ್ಷಗಳ ಇತಿಹಾಸ ಇರುವಂಥ ಮಣ್ಣಿನಲ್ಲಿ ಒಂದು ಕಂಪನಿ ಬಂತು, ಅವರಿಗೆ ಅವರ ಉದ್ದಿಮೆಯನ್ನು ಮುಂದುವರಿಸುವುದಕ್ಕೆ ಅವಕಾಶವನ್ನು ನೀಡಿತು. ಆದರೆ ಈಗ ಒಮ್ಮಿಂದ ಮೇಲೆ ಇಲ್ಲ, ನಾವು ಅವಕಾಶವನ್ನು ನೀಡೋದಿಲ್ಲ ಅನ್ನುವಂತಹ ಒಂದು ಚಕಾರವನ್ನು ಕೂಡ ಎತ್ತುತ್ತಾ ಇರುವಂಥದ್ದು. ಇದೇ ವಿಚಾರವಾಗಿ ಇವತ್ತಿನ ಚರ್ಚೆಯನ್ನು ಮುಂದುವರಿಸೋಣ. ನಮ್ಮ ಜೊತೆ ವಿಶೇಷ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಈ ನೆಲದಡಿ ಗುತ್ತು, ಇದರ ಗುತ್ತಿನ ಮನೆಯವರಾಗಿರುವಂತಹ ಅಶ್ವಿನ್ ಶೆಟ್ಟಿ ಆ್ಯಂಡ್ ಇನ್ನೊಬ್ಬರು ಹೇಮಂತ್ ಶೆಟ್ಟಿ ಸೊ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಹಿರಿಯರಾಗಿರುವಂತಹ ಲಕ್ಷ್ಮಣ್ ಚೌಟ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಗಡಿಕಾರರು, ಮೂರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಸೊ ಮೊದಲನೇದಾಗಿ ನಾನು ಹೇಮಂತ್ ಅವರಿಂದ ಪ್ರಾರಂಭಿಸೋದಾದರೆ, ಪ್ರಮುಖವಾಗಿ ಈ ಘಟನೆ ಈಗ ಪ್ರಮುಖವಾಗಿ ಏನು ಆರೋಪಗಳಿರುವಂಥದ್ದು ತಮ್ಮ ಕಡೆಯಿಂದ, ಏನು ಆಗ್ತಾ ಇದೆ ಸಮಸ್ಯೆಗಳು ಅಂತ ಹೇಳಿ? ನಮಗೆ ನೆಲದಡಿ ಮನೆಗೆ ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಲಿಕ್ಕೆ DC ಅವರಿಂದ ಒಂದು ಅನುಮತಿ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅಂದರೆ ಮಿನಿಟ್ಸ್ ಆಫ್ ಮೀಟಿಂಗ್ ಅಲ್ಲಿ ಅವರು ಅಲ್ಲಿ SEZ ಇಂದ ಅನುಮತಿ ಪಡೆದು ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಬಹುದಂತ ಒಂದು ಪ್ರೊಸೀಡಿಂಗ್ಸ್ ಆಗಿದೆ. ಅದರ ಮುಖೇನ ನಾವೊಂದು ಸುಮಾರು 6-7 ವರ್ಷಗಳಿಂದ ಅಲ್ಲಿ ಅದನ್ನು ಮಾಡ್ತಾ ಬಂದಿದ್ದೇವೆ. ಇದು ಹೇಗೆ ನಡೀತಾ ಇತ್ತು ಅಂತಂದ್ರೆ, ನಮಗೆ ಮೊದಲಿಗೆ ನಾವು SEZ ಅವರಿಗೆ ಹೇಳ್ತಾ ಇದ್ವಿ ಈ ರೀತಿ ಕಾರ್ಯಕ್ರಮಗಳಿವೆ, ನಾವು ಅಲ್ಲಿ ಹೋಗ್ಲಿಕ್ಕಿದೆ ಅಂತ. ಅವ್ರ ಗೇಟಲ್ಲಿ ತಿಳಿಸಿ ನಮಗೆ ಡೈರೆಕ್ಟ್ ಆಗಿ ಅಲೌ ಮಾಡ್ತಾ ಇದ್ರು. ನಂತರದ ಸಮಯದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗ್ತಾ ಬಂದ್ರು. ಅಂದ್ರೆ ನಿಮ್ದು ಡೀಟೇಲ್ಸ್ ಎಲ್ಲ ಕೊಡಿ, ಯಾರೆಲ್ಲ ಬರ್ತಾ ಇದ್ದೀರಿ ಅಂತ. ಹಾಗೆ ನಾವು ಡೀಟೇಲ್ಸ್ ಅನ್ನ ಕೂಡ ಅವರಿಗೆ ಕೊಡ್ತಾ ಬಂದ್ವಿ. ನಂತರ ಈ QR ಸಿಸ್ಟಮ್ ಬಂತು, ಅಂದ್ರೆ ಪಾಸ್ ಸಿಸ್ಟಮ್ ಬಂತು. ಅದಕ್ಕೆ ಕೂಡ ಅವರಿಗೆ ಏನು ಬೇಕಾಗಿದೆ ಅದನ್ನ ಎಲ್ಲ ಕೊಡ್ತಾ ಬಂದ್ವಿ. ಆ ಸಿಸ್ಟಮ್ ಪ್ರಕಾರ ಅವರಿಗೆ ಯಾವುದು ತೊಂದರೆ ಆಗಬಾರ್ದು, ಇಂಡಸ್ಟ್ರಿ ಒಳಗಡೆ ಇರುವುದು, ಅಲ್ಲಿ ಹೋಗುವಾಗ ಜನಗಳಿಂದ ಯಾವ್ದು ತೊಂದರೆ ಆಗಬಾರ್ದು ಅಂತ ನಮ್ದು ಕೂಡ ಅಭಿಪ್ರಾಯ ಇದೆ. ಹಾಗಾಗಿ ಅದನ್ನ ಕೊಟ್ಟು ನಾವು ಪಾಸ್ ಮುಖೇನ ಒಳಗಡೆ ಹೋಗ್ತಾ ಇದ್ವಿ. ಈಗ ರೀಸೆಂಟ್ ಆಗಿ ನಮಗೆ SEZ ಇಂದ ಡೆವಲಪ್ಮೆಂಟ್ ಕಮಿಷನರ್ ಏನಿದ್ದಾರೆ ಅವರಿಂದ ಅನುಮತಿ ಬೇಕಂತ ಹೇಳಿದ್ರು. ಅಲ್ಲಿ ಸೆಕ್ಯೂರಿಟಿ ಆಫೀಸರ್ ಅಂತ ಇದ್ದಾರೆ, ಅವರಿಗೆ ಇನ್ನೊಂದು ಸ್ವಲ್ಪ ಸಿಸ್ಟಮ್ ಅನ್ನ ಎನ್ಲಾರ್ಜ್ ಮಾಡಿದ್ರು.
ಅಲ್ಲಿ DC ಆಫೀಸಲ್ಲಿ ಒಂದು ಲೆಟ್ರ್ ಕೊಟ್ಟು, ನಂತರ SEZ ಇದ್ದು ಇನ್ನೊಂದು ಆಫೀಸ್ ಇದೆ ಅಲ್ಲಿ ಕೊಟ್ಟು, ಹೀಗೆ ತುಂಬ ಕಷ್ಟ ರೀತಿಯಲ್ಲಿ ಮಾಡ್ತಾಯಿದ್ರು. ಅದನ್ನು ನಾವು ಮಾಡಿದ್ವಿ. ನಂತರ ಈಗ ನಮಗೆ ಪರ್ಮಿಷನ್ನೇ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಸಂಕ್ರಮಣ ಅಲ್ಲಿ ಏನು ಧಾರ್ಮಿಕ ವಿಧಿವಿಧಾನ ಮಾಡ್ತಾ ಇದ್ದಾವೆ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ, ಅಲ್ಲಿ ಹೋಗ್ಲಿಕ್ಕೇನೆ ಇಲ್ಲ, ಆ ರೀತಿ ಹೇಳ್ತಾ ಇದ್ದಾರೆ. ಸೊ ಇದು ನಮಗೆ ತೊಂದರೆ ಕೊಡುವಂಥದ್ದು. ಸೊ ಅಂದರೆ ಕಂಪನಿ ಬಂದ ಬಳಿಕ ಅವಕಾಶಗಳಿತ್ತು, ಅಂದರೆ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ಕೆಲವೊಂದು ಮಾತುಕತೆ ಆದ ಬಳಿಕ ತಮಗೆ ಏನು ಪೂಜಾ ಕಾರ್ಯಗಳನ್ನು ನಡೆಸೋದಕ್ಕೆ ಆ ಅವಕಾಶಗಳು ಇಲ್ಲಿಯ ತನಕ ಇತ್ತು. ಇತ್ತೀಚಿನ ದಿನಗಳಲ್ಲಿ ನಿರ್ಬಂಧಗಳನ್ನು ಸ್ವಲ್ಪ ಕಟುವಾಗಿ ಹೇರಲಾಗ್ತಾ ಇದೆ, ಯಾವುದೇ ಪ್ರಮುಖವಾಗಿ ಅನ್ನುವಂಥದ್ದು ಇರುವಂಥದ್ದು. ಅದಕ್ಕಿಂತ ಮುಂಚೆ ಲಕ್ಷ್ಮಣ ಅವರೇ, ತಮ್ಮ ಹತ್ರ ಕೇಳುವುದಾದರೆ, ಹಲವು ವರ್ಷಗಳಿಂದ ತಾವು ಆ ಒಂದು ಕ್ಷೇತ್ರದ ಕಾರ್ಯವನ್ನು ಮಾಡ್ತಾ ಬರ್ತಾ ಇದ್ದೀರಿ. ಆ ಕ್ಷೇತ್ರದ ಬಗ್ಗೆ ಹೇಳೋದಾದರೆ ತಾವು ಎಷ್ಟು ವರ್ಷಗಳಿಂದ ಅಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೀರಾ, ಅಥವಾ ತಮ್ಮ ಹಿರಿಯರು ಏನಾದರೂ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ, ಹೇಗೆ ಅಂತ ಹೇಳಿ? ನಾವು ಒಂದು 20-25 ವರ್ಷದಿಂದ ನಾನು, ನೀವು ಅವರಿಗೆ ಗಡಿ ಪ್ರಧಾನವಾಗಿ 20 ವರ್ಷ ಮೇಲೆ ಆಯಿತು. ಓಕೆ ಓಕೆ ಓಕೆ. ಬಾಲ್ಯದಿಂದಲೂ ಕೂಡ ತಾವು ಆ ಕ್ಷೇತ್ರವನ್ನು ಗಮನಿಸಿ? ಹೌದೌದು, ಅಲ್ಲೇ ಇದ್ದವ ನಾನು. ಓಕೆ. 2000ನೇ ಇಸವಿಯಲ್ಲೇ ಆಗಿರೋದು, ಸುಮಾರು ಒಂದು 25 ವರ್ಷನೇ ಆಯಿತು. ಓಕೆ ಓಕೆ. ಎಸ್, ಹೇಳಿ ಸರ್. ಎಲ್ಲ ಕೆಲಸಗಳಲ್ಲಿ ಯಾವುದೇ ಮಾಡಿದರೂ ಅಲ್ಲಿ ವಿಶೇಷ ಶಕ್ತಿ ಎಂದರೆ ಆ ಬಾವಿ ಮತ್ತು ಅಲ್ಲಿಯ ಪ್ರಸಾದ ಧೂಮಾವತಿಯ. ಆ ಬಾವಿಯಿಂದ ನೀರು ತಂದು ಯಾವುದೇ ಕೆಲಸ ಮಾಡುವುದಾದರೂ ಆ ಗಂಧ ಪ್ರಸಾದವನ್ನು ಅಲ್ಲಿ ಕೊಟ್ಟರೆ ಅದು ಸಮನಾಗ್ತದೆ. ಯಾವುದೇ ಕಷ್ಟ ಆಗಲಿ, ದೋಷ ಆಗಲಿ ಏನಿದ್ದರೂ ಉಪಶಮನ ಆಗ್ತದೆ. ಹಾವು ಕಚ್ಚಿದರೆ ಅದರ ಬಾವಿಯಿಂದ ನೀರು ತಂದು ಪ್ರಸಾದ ಕೊಟ್ಟರೆ ವಿಷ ಶಮನ ಆಗ್ತದೆ. ಎಲ್ಲೆಲ್ಲ ಆಗದ ಅಲ್ಲಿ ಆಗ್ತದೆ. ಮಣಿಪಾಲ್ ಅಲ್ಲ, ಏಜೆ, ಕಂಕನಾಡಿ ಎಲ್ಲೂ ಹೋದರೂ ಇಲ್ಲೇ ಬರ್ತಾರೆ. ಕಿಡ್ನಿ ಹೋಯ್ತು, 2 ಕಿಡ್ನಿ ಹೋಯ್ತು, ಸತ್ತು ಬದುಕುವುದಿಲ್ಲ ಅಂದು ಕೂಗಿ ಬಂದು ಬದುಕಿ ಹೋಗಿದ್ದಾರೆ ಎಷ್ಟೋ ಜನ. ಕೂಡ ಸವಾಲಾಗಿರುವಂಥದ್ದು ಕೂಡ ಅಲ್ಲ ಆಗುತ್ತೆ ಅಂತ ಹೇಳಿ. ಹೌದು. ಮತ್ತು ಇಷ್ಟರ ತನಕ ನಾವು ಯಾವುದೇ ಕಷ್ಟಕ್ಕೂ ದೈವವನ್ನು ಪ್ರಾರ್ಥಿಸಿದರೆ ಬಿಡಲಿಲ್ಲ ನಮ್ಮನ್ನು. ಇಷ್ಟ ತನಕ ದೈವವೇ ನಮ್ಮನ್ನು ಕಾಪಾಡಿದರೆ ಅಲ್ಲದೆ ಮನುಷ್ಯರು ಇಷ್ಟ ತನಕ ನಮಗೆ ಬಂಧಿಸಲಿಲ್ಲ ಯಾರು. ಎಲ್ಲ ರಾಜಕಾರಣಿಯವರ ಹತ್ರ ನಾವು ಪ್ರತಿನಿತ್ಯ ಹೋಗಿ ಸೋತು ಹೋದೆವು. ಆದುದರಿಂದ ಆ ಸ್ಥಳವನ್ನು ಬಿಟ್ಟು ಕೊಡಿ, ನಮಗೆ ಬೇರೆ ಏನು ಬೇಡ. ಆ ದೈವದ ಸ್ಥಳವನ್ನು ಬಿಟ್ಟರೆ ನಮಗೂ ಸುಖ ಇಲ್ಲ, ಊರಿಗೆ ತುಂಬ ಕಷ್ಟ ಉಂಟು. ಊರಿನವರು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಏನೆಂದರೆ ಆ ಧೂಮಾವತಿಯಿಂದಲೇ ಆ ಬಜ್ಪೆ ಊರು ಎಂಬ ದೈವರು ಅದುವೇ ಆ ಬಜ್ಪೆ ಊರಿಗೆ ದೇವರು ಕೂಡ ದೈವವು ಕೂಡ ಅದುವೇ. ಆದುದರಿಂದ ಆ ಊರಿನವರಿಗೆ ಯಾರಿಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರೇ ಆಗಲಿ ಭಕ್ತಿಯಿಂದ ಬಂದು ಬೇಡಿದರೆ ಅವರ ಕಷ್ಟವನ್ನು ಪರಿಹರಿಸುತ್ತಾರೆ. ಆದುದರಿಂದ ಆ ಜಾಗವನ್ನು ನಮಗೆ ಬಿಟ್ಟುಕೊಡಿ, ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡಲು ಬಿಡಿ ಅಂತ ನಾವು ಭಕ್ತಿಯಲ್ಲಿ ಅವರ ಹತ್ರ ಪ್ರಾರ್ಥಿಸುವುದು. ಓಕೆ ಓಕೆ. ಅಶ್ವಿನ್ ಅವರೇ, 800 ವರ್ಷಗಳ ಇತಿಹಾಸ ಅಂತ ಹೇಳ್ತಾ ಇದ್ದಾರೆ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ. ಒಂದು ಕಡೆ 800 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ ಇದು, ಇತ್ತೀಚೆಗೆ ಬಂದಿರುವಂಥ ಕೆಲವೊಂದು ಕಂಪನಿಗಳು, ಏನೇ ಜಾಗದ ತಕರಾರು ಅಂತ ಹೇಳಿ? ಬದಲಾವಣೆ ಜಗದ ನಿಯಮ ಅಂತೇಳಿ ಹೇಳ್ತಾರೆ. ಬದಲಾವಣೆಯನ್ನು ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಆಗುವುದಿಲ್ಲ. ಆದರೂ ನೀವು ಹೇಳಿದಾಗೆ ಮಣ್ಣಿನ ಮೂಲ ಸೊಗಡೇನಿದೆ ಅದನ್ನು ಬಿಟ್ಟು ಬದುಕುವುದು ಕಷ್ಟ. ಏನೇ ಬದಲಾದರೂ ಕೂಡ ಒಂದು ತಾಯಿ ಮಗುವಿನ ಸಂಬಂಧ ಇದು ಬದಲಾಗುವುದಿಲ್ಲ. ನಾವು ಬದುಕುವ ರೀತಿ ಬದಲಾಗಬಹುದು, ಆದರೆ ಆ ಸಂಬಂಧಕ್ಕೆ ಯಾರೂ ಬೆಲೆ ಕಟ್ಟಲಿಕ್ಕೂ ಆಗೋದಿಲ್ಲ, ಅದನ್ನು ಮರೀಲಿಕ್ಕೂ ಆಗೋದಿಲ್ಲ. ಹಾಗೆ ಇದು ನಮ್ಮ ತುಳುನಾಡಿನ ಕಟ್ಟುಪಾಡಿನ ರೀತಿ ರಿವಾಜನ್ನು ನೋಡಿದರೆ ಮನುಷ್ಯ ಎಲ್ಲೇ ಹೋದರೂ ಕೂಡ ಅವನನ್ನು ಸೆಳೆಯುವಂತಹ ಶಕ್ತಿ ತುಳುನಾಡಿನಲ್ಲಿದೆ. ದೂರದ ಊರಿನಲ್ಲಿ ಈ ಲ್ಯಾಂಡ್ ರಿಫೈನರಿ ಆ್ಯಕ್ಟ್ ಬಂದ ಸಮಯದಲ್ಲಿ, ಕೃಷಿಗೆ ಕಷ್ಟ ಬಂದ ಸಮಯದಲ್ಲಿ ಜನರೆಲ್ಲ ಊರು ಬಿಟ್ಟು ಹೋದರೂ ಕೂಡ ಅವರನ್ನು ಊರಿಗೆ ವಾಪಸ್ ಸೆಳೆಯುವಂಥ ಶಕ್ತಿ ಯಾವುದು ಅಂತ ಹೇಳಿದರೆ ತುಳುನಾಡಿನಲ್ಲಿ ದೈವಶಕ್ತಿ, ಅದನ್ನು ಮೀರಿದಂಥ ಶಕ್ತಿ ಇಲ್ಲ. ಹಾಗೆ 800 ವರ್ಷದ ಇತಿಹಾಸ ಅಂತ ಹೇಳಿದರೆ ಈ ಗುತ್ತಿನ ಮನೆಯ ಹಿರಿಯರಿಂದ ಬಂದಂತಹ ಒಂದು ಕರ್ತವ್ಯ, ಅವರು ಮಾಡಿದಂತಹ ದೈವಾರಾಧನೆ, ಅದರ ಪ್ರತಿಫಲವಾಗಿ ಈ ಇತಿಹಾಸ ಉಳಿದಿದೆ ಅಂತ ಹೇಳ್ಬೋದು. ಯಾಕೆ ಹೇಳಿದರೆ ಎಲ್ಲ ಮನೆಗಳು, ತುಳುನಾಡಿನಲ್ಲಿ ಇರುವ ಮನೆಗಳು ಸಾವಿರಾರು ವರ್ಷದ ಇತಿಹಾಸ ಇರುವಂತಹ ಮನೆಗಳಾದರೂ ಕೂಡ ಆ ನೆಲ್ಲಿದಡಿ ಗುತ್ತು ಮನೆಯಲ್ಲಿ ಇರುವಂತಹ ವಿಶೇಷವಾದ ಒಂದು ದೈವಶಕ್ತಿ ಮತ್ತು ಆ ದೈವಕ್ಕೆ ಇರುವಂತಹ ಒಂದು ಸಾಮರ್ಥ್ಯ, ಆ ದೈವಕ್ಕೆ ಇರುವಂತಹ ಒಂದು ವಿಷಕ್ಕೆ ವೈದ್ಯನಾಥ ಅಂತ ಹೇಳುವಂತಹ ಒಂದು ಬೆಲೆ,
ಈ ಬೆಲೆ ಆ ಮಣ್ಣಿನ ಕಳೆ ಇರುವುದರಿಂದಾಗಿ ಮಾತ್ರ 800 ವರ್ಷದ ಇತಿಹಾಸವನ್ನು ಜನರು ನೆನಪು ಮಾಡ್ತಾ ಇದ್ದಾರೆ, ಅದು ಉಳಿದಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಅಲ್ಲಿ ನೆಲ್ಲಿದಡಿ ಗುತ್ತುವಿನಲ್ಲಿ ಆ ಕಾಂತೇರಿ ಧೂಮಾವತಿ ದೈವವನ್ನು ನಂಬುವಂತಹ ಸಂದರ್ಭದಲ್ಲಿ, ಅದಕ್ಕೆ ಕೆಸರು ಕಲ್ಲು ಹಾಕುವಂಥ ಸಂದರ್ಭದಲ್ಲಿ ಸುರತ್ಕಲ್ಲು ಸೂರ್ಯಂಜಯ ತಾಂಪಣ್ಣ ಶೆಟ್ಟರನ್ನು ಕರೆದು ಅವರಲ್ಲಿದ್ದಂತಹ ವಿಷದ ಕಲ್ಲಿನಲ್ಲಿ ಒಂದು ಕಲ್ಲನ್ನು ಆ ಕ್ಷೇತ್ರದಲ್ಲಿ ಹಾಕಿ ಇಲ್ಲಿರುವಂತಹ ದೈವ ಕಾಂತೇರಿ ಜುಮಾದಿ ವಿಷಕ್ಕೆ ವೈದ್ಯನಾಥನಾಗಿ ಮೆರೆಯಬೇಕು, ಈ ಬಾವಿಯಲ್ಲಿ ತೀರ್ಥ ಬಾವಿಯಲ್ಲಿ ಇರುವಂತಹ ನೀರು ಅದು ತೀರ್ಥ ಅಲ್ಲ ಅಮೃತಕ್ಕೆ ಸಮಾನಾಗಿ ಇರಬೇಕು ಅಂತೇಳಿ ಅಲ್ಲಿ ಮಾಡಿದಂತಹ ಪ್ರಾರ್ಥನೆ, ಅವರು ಮಾಡಿದಂತಹ ಪ್ರಾರ್ಥನೆಯನ್ನು ನೆಲ್ಲಿದಡಿ ಗುತ್ತಿನ ಮನೆತನದ ಹಿರಿಯರು ದೇವ ಚೌಟರ ಕಾಲದಿಂದ ಈಗಿನವರೆಗೆ ಎಷ್ಟೆಷ್ಟು ಚೌಟರಾಗಿದ್ದಾರೆ, ಚೌಟ ಅಂತ ಹೇಳಿದರೆ ಆ ಮನೆಯ ಒಂದು ಗಡಿ ಪ್ರಧಾನರ ಹೆಸರು 10 ತಲೆಮಾರಾಯಿತು ಅಂತ ಹೇಳಿ ಹೇಳ್ತಾರೆ. ಈ ಚೌಟ ಹೆಸರಿನಲ್ಲಿ ದೈವದ ಸೇವೆಗೆ ಅಂತೇಳಿ ಕುಟುಂಬದಲ್ಲಿ ಒಬ್ಬನ ವ್ಯಕ್ತಿಯನ್ನು ನೇಮಕ ಮಾಡಿ ಎಲ್ಲ ಸಂಸಾರದ ಬಂಧನಗಳಿಂದ ಮುಕ್ತನಾಗಿ ಆ ದೈವದ ಸೇವೆಯನ್ನು ಮಾಡುವಂತಹ ಒಂದು ಕರ್ತವ್ಯವನ್ನು ಇವತ್ತಿನವರೆಗೆ ಆ ಚೌಟ ಪದವಿ ಮತ್ತು ಆ ಪದವಿಯಲ್ಲಿ ಕರ್ತವ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುವುದರಿಂದಾಗಿ ನಿತ್ಯ ಆರಾಧನೆ, ನಿತ್ಯ ದೀಪ, ನಿತ್ಯ ನೀರು, ಅಲ್ಲದೆ ವಾರ್ಷಿಕವಾಗಿ ಬರುವಂತಹ ದೈವಗಳ ಪರಂಪರೆಯಲ್ಲಿ ಬಂದಂತಹ ಪಂಚಪರ್ವಗಳು, ವಾರ್ಷಿಕವಾದ ನೇಮ, ನೆಲ್ಲಿದಡಿ ಗುತ್ತುವಿನ ಚಾವಡಿಯಲ್ಲಿ ನಡೆಯುವಂಥ ವಿಶೇಷ ಸೇವೆ ಅಂತ ಹೇಳಿದರೆ ಚಾವಡಿ ನೇಮ. ಅದಲ್ಲದೆ ಇದ್ದರೆ ಇಡೀ ಗ್ರಾಮಕ್ಕೆ ಚೌಟ್ರೆ ಹೇಳಿದಾಗೆ ದೈವವೂ ನಾನೇ ದೇವರೂ ನಾನೇ ಅಂತ ಹೇಳಿಕೊಂಡು ಆರಾಧನೆಯನ್ನು ಸ್ವೀಕರಿಸಿಕೊಂಡು ಬಂದಂತಹ ಶಕ್ತಿ ಕಾಂತೇರಿ ಜುಮಾದಿ ದೈವ ಚಾವಡಿಯಿಂದ ಇಳಿದು ನೆಲ್ಲಿದಡಿಯ ಒಳಗುಡ್ಡೆ ಸ್ಥಾನದಲ್ಲಿ ಭಂಡಾರವನ್ನು ಇರಿಸಿ ಅಲ್ಲಿ ನಡೆಯುವಂತಹ ಬಂಡಿ ಸೇವೆ ಆಗಿರಬಹುದು, ಊರಿನವರ ಸುಖ ಕಷ್ಟವನ್ನು ಕೇಳಿ ಮಾತಾಡಿ ಅದಕ್ಕೆ ಬೇಕಾದಂತಹ ಗಂಧವನ್ನು ಕೊಡುವಂತಹ ರೀತಿ ನೀತಿಗಳಾಗಿರ್ಬೋದು. ಈ ಎಲ್ಲ ರೀತಿ ರಿವಾಜುಗಳನ್ನು ಯಾವುದೇ ಒಂದು ಕ್ಷೇತ್ರ ಉಳಿಬೇಕಿದ್ರೂ ಬರೀ ದೈವದಿಂದ ಅದು ಉಳಿಲಿಕ್ಕೆ ಸಾಧ್ಯವಿಲ್ಲ, ಬರೀ ಮನುಷ್ಯನಿಂದನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಉಳಿಸ್ಲಿಕ್ಕೂ ಸಾಧ್ಯವಿಲ್ಲ. ಈ ದೈವವನ್ನು ಭಕ್ತಿ ಮಾಡುವ ರೀತಿ ಮತ್ತು ದೈವ ಜನರಿಗೆ ಕೊಡುವಂತಹ ಅನುಗ್ರಹ ಈ ಎರಡೂ ಸರಿಸಮಾನವಾಗಿ ಇದ್ದಾಗ ಮಾತ್ರ ಇಲ್ಲಿ ಇಂಥ ರೀತಿಯ ಒಂದು ಕಳೆ ತುಂಬಿ ಬರ್ತದೆ ಅಂತ ಹೇಳೋದು ಸತ್ಯ. ಆ ರೀತಿಯಲ್ಲಿ ನೆಲ್ಲಿದಡಿ ಮನೆತನದಲ್ಲಿ ಪಾರಾಳೆ ಗುತ್ತಿನಿಂದ ಬಂದಂಥ ದೇವಚೌಟರ ಬೆನ್ನು ಹಿಡಿದು ಬಂದಂತಹ ದೈವ ಕಾಂತೇರಿ ಜುಮಾದಿ, ನಾನು ಈ ನೆಲ್ಲಿದಡಿ ಗುತ್ತು ಒಂದೇ ಮನೆತನಕ್ಕೆ ಸಂಬಂಧಪಟ್ಟ ದೈವ ಆಗಿರಬಾರ್ದು, ಊರ ದೈವ ಆಗಬೇಕು ಅಂತ ಹೇಳಿ ಕೇಳಿಕೊಂಡು ಊರವರನ್ನೆಲ್ಲ ಸೇರಿಸಿ ಊರ ಒಪ್ಪಿಗೆಯ ಮೇರೆಗೆ ಊರಿನವರಿಗೆ ನಾನು ಊರಿನ ದೈವ ಅಂತ ಹೇಳಿ ಅಲ್ಲಿದ್ದು ದೈವ ಅಂದರೆ ಆ ಇಡೀ ಬಜ್ಪೆ ಗ್ರಾಮಕ್ಕೆ ನಾನು ರಾಜನ್ ದೈವ ಅಂತ ಹೇಳಿಕೊಂಡು ಎಲ್ಲರ ಕೈಯಿಂದ ಆರಾಧನೆಯನ್ನು ಪಡ್ಕೊಂಡು ಬಂದಂತಹ ದೈವ ಕಾಂತೇರಿ ಧೂಮಾವತಿ. ಹಾಗಾಗಿ ಎಲ್ಲರೂ ಅದನ್ನು ಒಪ್ಪಿಕೊಂಡ ಕಾರಣದಿಂದಾಗಿ ಈ 800 ವರ್ಷದ ಇತಿಹಾಸದಲ್ಲಿ ಆ ಮಣ್ಣಿಗೆ, ನೆಲ್ಲಿದಡಿ ಮಣ್ಣಿಗಿರ್ಬೋದು, ಒಳಗುಡ್ಡೆ ಸ್ಥಾನಕ್ಕಿರ್ಬೋದು, ಕಷ್ಟ ಅಂತ ಹೋದವರು ಆ ಕಷ್ಟವನ್ನು ಪರಿಹರಿಸಿಕೊಂಡು ಬಂದವರೇ ಹೊರತು ಬರಿಗೈಯಲ್ಲಿ ವಾಪಸ್ ಬಂದವರಲ್ಲ. ಆ ಗಂಧಕ್ಕೆ ಅಷ್ಟು ಬೆಲೆ ಇದೆ, ಅಷ್ಟು ಕಲೆ ಇದೆ. ಹಾಗಾಗಿ ಇವತ್ತು ಏನಾಗಿದೆ ಅಂತ ಹೇಳಿದರೆ ಈ ಬದಲಾವಣೆಯ ನಿಯಮಗಳು ಅಥವಾ ಕೈಗಾರಿಕೀಕರಣ ಆಗಿರ್ಬೋದು ಅಥವಾ ಆಧುನಿಕತೆ ಇರ್ಬೋದು, ಈ ನಾಗರಿಕತೆಯನ್ನು ಬಿಟ್ಟು ಈ ಆಧುನಿಕತೆಯತ್ತ ಓಡಿದಾಗ ಇದು ಚಳಿಗಲ್ಲದ ಕಂಬಳಿಯ ರೀತಿಯಲ್ಲಿ, ಉಣ್ಲಿಕ್ಕಲ್ಲದ ಅನ್ನದ ರೀತಿಯಲ್ಲಿ ನಾವು ಬೇಸಾಯವನ್ನು ಮಾಡ್ತಾ ಇದ್ದೇವೆ. ಕೃಷಿ ಬದುಕನ್ನು ಬಿಟ್ಟು ಈ ಕೈಗಾರಿಕೀಕರಣ ಎಷ್ಟು ಮುಂದುವರಿದರೂ ಕೂಡ ನಾಳೆ ಒಂದು ದಿವಸ ನಾವು ಹಸಿವಾದಾಗ ಊಟ ಮಾಡಬೇಕು ಅನ್ನವನ್ನೇ. ಆ ಅನ್ನಕ್ಕೆ ಕೊರತಾಗುವಂಥ ರೀತಿ ಬಂದಿದ್ದರೂ ಕೂಡ ಆದರೂ ಒಪ್ಪಿಕೊಳ್ಳುವ ಒಂದು ರೀತಿಯಲ್ಲಿ ಬದಲಾವಣೆಯೂ ಬೇಕು, ಕೈಗಾರಿಕೆಯೂ ಬೇಕು, ಎಲ್ಲವೂ ಬೇಕು ಅಂತಿರುವಾಗ ಅಲ್ಲಿಯೇ ಆ ನೆಲ ಸಂಬಂಧವಾಗಿರುವಂತಹ ದೈವಶಕ್ತಿ, ಅಲ್ಲಿ ಆ ಸ್ಥಳಕ್ಕೆ ಇರುವಂತಹ ಇತಿಹಾಸ, ಆ ಸ್ಥಳದಲ್ಲಿರುವಂತಹ ತೀರ್ಥಭಾವಿ ಹಾಗೂ ಜುಮಾದಿಯನ್ನು ಯಾರೂ ತಂದಲ್ಲಿ ನಂಬಿದ್ದಲ್ಲ, ತಾನಾಗಿಯೇ ಕೇಳಿಕೊಂಡು ಬಂದು ನಾನು ಇಂಥ ಸ್ಥಾನದಲ್ಲಿ ನಿಲ್ತೇನೆ ಅಂತ ಹೇಳಿ ನಿಂತಿರುವಂತಹ ಒಂದು ಇತಿಹಾಸ ಇರುವ ಕಾರಣದಿಂದಾಗಿ ನಮ್ಮ ಕೋರಿಕೆ ಇಷ್ಟೇ. ಇನ್ನೊಂದೇನು ಅಂತ ಹೇಳಿದರೆ, ಬಲವಾದ ಕಾರಣ ಇನ್ನೊಂದೇನು ಅಂತ ಹೇಳಿದರೆ, ಕಾರಣಾಂತರಗಳಿಂದ ಈ ಕೈಗಾರಿಕೆಯ SEZನವರ ಅಥವಾ ಸರಕಾರದವರ ಒಂದು ಒಪ್ಪಿಗೆಯ ಮೇರೆಗೆ ಅಲ್ಲಿನ ಇಡೀ ಗ್ರಾಮವನ್ನು ಬಿಟ್ಟು ಬೇರೆ ಪ್ರದೇಶಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ವಾಸವಾಗಿದ್ದರೂ ಕೂಡ ನೆಲ್ಲಿದಡಿ ಗುತ್ತಿನ ಮನೆತನ ಅಥವಾ ಮನೆಯನ್ನು ಅಥವಾ ಉಳ್ಳಗಡ್ಡೆ ಸ್ಥಾನದ ಗ್ರಾಮದವರು ಸೇರಿಕೊಂಡು, ಮಾಗಣೆಯವರು ಸೇರಿಕೊಂಡು ಆರಾಧನೆ ಮಾಡುವಂಥ ಜುಮಾದಿಯ ದೈವಸ್ಥಾನವನ್ನು ಇವತ್ತಿನವರೆಗೂ ಏನೂ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅಲ್ಲಿ ದೈವಕ್ಕೆ ನಿಲ್ಲುವಂಥ ಮನಸ್ಸಿದೆ, ದೈವ ಆ ಜಾಗವನ್ನು ಬಿಟ್ಟು ಹೋಗುವುದಿಲ್ಲ ಅನ್ನೋದು ಸತ್ಯ ಅಂತ ಆಯಿತು. ಆ ಸತ್ಯವನ್ನು ಒಪ್ಪಿಕೊಂಡು ಆ ದೈವಸ್ಥಾನಕ್ಕೆ ಹೋಗುವಂಥ ರಸ್ತೆ, ಆ ದೈವಸ್ಥಾನದಲ್ಲಿ ಹಾಗೂ ನೆಲ್ಲಿದಡಿ ಗುತ್ತು ಮನೆತನದವರ ಆರಾಧನೆಯ ದೈವಕ್ಕೆ ಮಾಡುವಂತಹ ವಾರ್ಷಿಕವಾದ ಕೈಂಕರ್ಯಗಳು, ದಿನನಿತ್ಯದ ಆರಾಧನೆ ಮಾಡಲಿಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಅವಕಾಶ ಸಿಕ್ಕಿದ್ರೆ ಬಹಳ ಒಳಿತು. ಈ ತುಳುನಾಡಿನ ದೈವಕ್ಕೆ ಕೊಡುವಂತಹ ದೊಡ್ಡ ಗೌರವ.
ತುಳುನಾಡಿನ ಜನರ ಒಂದು ಭಾವನೆ ಏನಿದೆ ಆ ಭಾವನೆಗೆ ಕೊಡುವಂಥ ಒಂದು ದೊಡ್ಡ ಬೆಲೆ ಅಂತ ಹೇಳಿ ನಾವು ಬಯಸ್ಬೋದು. ಯಾಕೆ ಹೇಳಿದರೆ ನಾವು ಯಾವುದೇ ಕರ್ತವ್ಯ ಮಾಡುವುದಿದ್ರು ಆ ಚಾವಡಿಯಿಂದ ಇಳಿದು ಬರುವಾಗ ಆ ದೈವಕ್ಕೆ ಪ್ರಾರ್ಥನೆ ಮಾಡಿಕೊಂಡು ಬರುವಂಥದ್ದು. ಯಾಕೆ ಹೇಳಿದರೆ ಸುಸ್ಥಿತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಯಾವುದೇ ಒಂದು ತೊಂದರೆಯನ್ನು ಉಂಟು ಮಾಡದೆ ಹೋದಂಥ ಕಾರ್ಯವನ್ನು ಕೈಗೂಡಿಸಿ ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಬರುವವರು. ದೈವ ನಂಬುವವರ ಭಕ್ತಿ ಇಷ್ಟೇ, ಎಲ್ಲೂ ತೊಂದರೆ ಆಗಬಾರ್ದು ಅನ್ನುವಂಥದ್ದು ಭಕ್ತಿ. ಈಗಲೂ ನಮ್ಮಲ್ಲಿರುವ ಭಕ್ತಿ ಅಷ್ಟೇ. ಅದಕ್ಕೆ ನಮ್ಮ ಹೇಮಂತ್ ಶೆಟ್ಟಿ ಅವರು ಹೇಳಿದ ಹಾಗೆ ಎಲ್ಲ ಕರ್ತವ್ಯವನ್ನು ಸರ್ಕಾರದವರು ಏನು ಆದೇಶ ನೀಡಿದ್ದಾರೋ, ಏನು ನಮಗೆ ನಿರ್ಬಂಧನೆಗಳನ್ನು ಹಾಕಿದ್ದಾರೋ ಆ ನಿರ್ಬಂಧನೆಯ ಮೇರೆಗೆ ಅಲ್ಲಿ ನಡೆಸಬಹುದು ಅಂತ ಹೇಳಿದ್ದಾರೆ. ನಡೆಸಲಿಕ್ಕೆ ಇಂಥ ಕರ್ತವ್ಯಗಳನ್ನು ನೀವು ಮಾಡಬೇಕು, ಅರ್ಜಿಗಳನ್ನು ಕೊಡಬೇಕು, ಅದಕ್ಕೆ ಬೇಕಾದಂಥ ಅನುಮತಿಯನ್ನು ಪಡಿಬೇಕು. ಅದರ ನಂತರ ಅವರ ಸಿಸ್ಟಮಲ್ಲಿ ಏನೇನು ಡೆವಲಪ್ಮೆಂಟ್ ಇದೆ, ಈಗ QR ಕೋಡ್ ಇರ್ಬೋದು, ಎಲ್ಲವೂ ಸರಿ, ಎಲ್ಲವನ್ನು ಒಪ್ಪಿಕೊಳ್ಳುವ. ಆದರೆ ಎಲ್ಲವನ್ನು ಒಪ್ಪಿಕೊಳ್ಳುವ ಕಾರಣ ಏನು ಅಂತ ಹೇಳಿದರೆ ಆ ದೈವಕ್ಕೆ ಮಾಡುವಂಥ ಆರಾಧನೆಗೆ ತೊಂದರೆ ಆಗಬಾರ್ದು. ಅಲ್ಲಿ ದೈವ ನಿಂದನೆ ಮಾಡಿದಂಥ ದೋಷ ಕುಟುಂಬಕ್ಕಾಗಲಿ ಗ್ರಾಮಕ್ಕಾಗಲಿ ಬರಬಾರ್ದು. ಕುಟುಂಬದವರಿಗೆ ಗ್ರಾಮದವರಿಗೆ ಆ ದೈವದ ಗಂಧ ಪ್ರಸಾದ ಸಿಗಬೇಕು ಅನ್ನೋ ಒಂದು ಕಾರಣವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಎಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ನಮ್ಮಿಂದ ಸರ್ಕಾರಕ್ಕೂ ಆಗಬಾರ್ದು. ಯಾಕೆ ಹೇಳಿದರೆ ಮುಂದಕ್ಕೂ ನಮಗೆ ಆರಾಧನೆ ಮಾಡಲಿಕ್ಕೆ ಅವಕಾಶ ಬೇಕೆನ್ನುವ ಕಾರಣಕ್ಕೆ ಮಾತ್ರ ಇಷ್ಟರವರೆಗೆ ಅದು ಒಂದು ರೀತಿಯಲ್ಲಿ ಸುಸ್ಥಿತಿಯಲ್ಲಿ ನಡೆದುಕೊಂಡು ಬಂದಿದೆ. ಯಾವಾಗ ಅಲ್ಲಿ ಒಳ ಹೋಗುವಂಥ ಪ್ರವೇಶಕ್ಕೆ ನಿರ್ಬಂಧನೆಗಳು ಬರ್ತಾ ಇದೆಯೋ, ಇನ್ನು ಒಂದು ಮನುಷ್ಯ ಬಗ್ಗುದು ಅಂತ ಹೇಳಿದರೆ ಒಂದು ಭೂಮಿ ತನಕ ಬಗ್ಲಿಕ್ಕೆ ಆಗ್ತದೆ. ಅಲ್ಲಿ ನಂತರ ಬಗ್ಗು ಅಂತ ಹೇಳಿದರೆ ಎದೆ ನೆಲಕ್ಕೆ ಮುಟ್ಟಿಯುವಾಗ ಮನುಷ್ಯ ತನ್ನಷ್ಟಕ್ಕೆ ಎದ್ದು ನಿಲ್ತಾನೆ. ಇದು ಯಾವುದೇ ಒಂದು ವಿಷಯವನ್ನು ಉಲ್ಬಣ ಮಾಡುವಂತಹ ಪರಿಸ್ಥಿತಿ ಈಗ ಬಂದಿದೆ. ಇಲ್ಲಿಯವರೆಗೆ ಶಾಂತ ರೂಪದಲ್ಲಿ ದೈವವೂ ಕೂಡ ಅಲ್ಲಿ ಆರಾಧನೆ ಆಗ್ತಿರುವ ಕಾರಣದಿಂದ ಯಾವುದೂ ತೊಂದರೆ ಗ್ರಾಮಕ್ಕಾಗಲಿ ಅಥವಾ ಅಲ್ಲಿರುವ ಇಂಡಸ್ಟ್ರಿಗಳಿಗಾಗಲಿ ತೊಂದರೆ ಆಗದ ಹಾಗೆ ದೈವವೂ ಕೂಡ ಒಳ್ಳೆಯ ಅನುಗ್ರಹವನ್ನು ನೀಡ್ತಾ ಇದೆ ಈ ಆರಾಧನೆಯ ಫಲದಿಂದಾಗಿ. ಮುಂದಕ್ಕೆ ಈ ವಿಕೋಪಕ್ಕೇನಾದರೂ ದೈವ ತಿರುಗಿತು ಅಂತಾದರೆ, ಇತ್ತೀಚೆಗೆ ಮೊನ್ನೆ ಹೋದ ಒಂದು 2-3 ತಿಂಗಳ ಹಿಂದೆ ಅಲ್ಲಿಯ ದೈವದ ಒಂದು ಚಿಂತನೆ ಮಾಡಿದಂಥ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅಲ್ಲಿರುವಂಥ ಉಳಗುಡ್ಡೆ ಸ್ಥಾನದಲ್ಲಿ ದೈವದ ಸ್ಥಾನ ಏನಿದೆ ಅಥವಾ ಗೋಪುರಗಳೇನಿವೆ ಅಲ್ಲಿ ಎಲ್ಲ ತೊಂದರೆಗಳಿವೆ. ಅಂದರೆ ಅಲ್ಲೆಲ್ಲ ಮಾಡು ಎಲ್ಲ ಸೋರ್ತಾ ಇದೆ. ಸುಮಾರು ವರ್ಷಗಳಿಂದ ಜನ ಇಲ್ಲದ ಪ್ರದೇಶ ಆದ ಕಾರಣ, ಅದರ ವ್ಯವಸ್ಥೆಗಳು ಇಲ್ಲದ ಕಾರಣ ಸೋರ್ತಾ ಇದೆ. ಅಲ್ಲಿ ಕರ್ತವ್ಯಗಳನ್ನು ಮಾಡುವುದು ಹೇಗೆ, ಅಥವಾ ಈ ಸೆಜ್ಜಿನವರು ಇಲ್ಲಿಂದ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ, ಇದು ಹೋಗುವುದಾದರೆ ಹೇಗೆ, ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಒಂದು ಪ್ರಶ್ನಾ ಚಿಂತನೆಯನ್ನು ಮಾಡಲಾಯಿತು ಊರವರೆಲ್ಲ ಸೇರಿಕೊಂಡು. ಆ ಪ್ರಶ್ನಾ ಚಿಂತನೆಯಲ್ಲೂ ಬಂದಂಥ ವಿಷಯ ಏನು ಅಂತ ಹೇಳಿದರೆ, ಇಲ್ಲಿ ದೈವವನ್ನು ನಿಮ್ಮವರು ಯಾರು ತಂದು ಇಟ್ಟದ್ದಲ್ಲ, ದೈವ ತಾನಾಗೇ ಬಂದು ನಿಂತಿರುವ ಜಾಗ ಆದ ಕಾರಣ, ಮತ್ತು ಅಲ್ಲಿ ತೀರ್ಥಭಾವಿಯನ್ನು ದೈವ ಅದರ ಸ್ವಚ್ಛೆ ಪ್ರಕಾರವಾಗಿ ನಿರ್ಮಾಣ ಮಾಡಿಸಿಕೊಂಡು ಬಂದಿರುವ ಕಾರಣದಿಂದಾಗಿ ನಿಮಗೆ ಇಲ್ಲಿಂದ ದೈವವನ್ನು ಕೊಂಡು ಹೋಗುವಂತಹ ಯಾವುದೇ ಅನುಕೂಲತೆಗಳು ಇಲ್ಲ. ದೈವ ಇದಕ್ಕೆ ಅನುಗ್ರಹದ ದಾರಿಯನ್ನು ತೋರಿಸ್ತಾ ಇಲ್ಲ. ಹಾಗಾದ್ರೆ ನೀವು ಏನು ಮಾಡಬಹುದು ಅಂತ ಹೇಳಿದ್ರೆ, ಇಲ್ಲಿರುವ ದೈವವನ್ನು ಇಲ್ಲೇ ನೀವು ಆರಾಧನೆ ಮಾಡಿಕೊಂಡು ಬರಬೇಕು ವಿನಃ ಇದನ್ನು ನೀವು ಬೇರೆ ಎಲ್ಲಿಗಾದ್ರೂ ಕೊಂಡು ಹೋದ್ರೂ ಕೂಡ ಸಾಂಕೇತಿಕವಾಗಿ ನೀವು ಕೊಂಡೋಗಿ ಎಷ್ಟು ದೊಡ್ಡ ಸ್ಥಾನಮಾನವನ್ನು ನಿರ್ಮಾಣ ಮಾಡಬಹುದು. ಆದರೆ ದೈವದ ಕಳೆ ಏನು, ನೀವು ಹೊಸದಾಗಿ ಕಟ್ಟಿದ ಸ್ಥಳದಲ್ಲಿ ದೈವದ ಕಳೆ ತುಂಬಿ ಬರುವುದಿಲ್ಲ. ಈ ಸ್ಥಳಕ್ಕೂ ಆ ಸ್ಥಳಕ್ಕೂ ವ್ಯತ್ಯಾಸ ಬರ್ತದೆ. ಮಾತ್ರ ದೈವ ಇಲ್ಲೇ ನಿಲ್ತದೆ. ಇದರಿಂದ ಗ್ರಾಮಕ್ಕೂ ದೋಷ ಇದೆ. ಈ ಜಾಗಕ್ಕೆ ಸಂಬಂಧಪಟ್ಟಂತಹ ಜಾಗಗಳಿಗೆಲ್ಲವೂ ಬೇರೆ ರೀತಿಯ ದೋಷಗಳು ತಟ್ಟಿ ಬರುವಂತಹ ಸಾಧ್ಯತೆಗಳಿವೆ ಅಂತ ಹೇಳಿ ಪ್ರಶ್ನಾ ಚಿಂತನೆಯಲ್ಲೂ ಬಂದಿದೆ. ಇದೆಲ್ಲವೂ ಗ್ರಾಮಸ್ಥರನ್ನೆಲ್ಲ ಒಂದು ಸಂಕಷ್ಟಕ್ಕೆ ಈಡು ಮಾಡಿದೆ. ನಾವು ಅಭಿವೃದ್ಧಿ ಮಾಡುವುದಾದ್ರೆ ಹೇಗೆ ಅಂತ ಹೇಳಿ ಒಂದು ದೊಡ್ಡ ಸಂಕಷ್ಟಕ್ಕೆ ಈಡಾಗಿದೆ. ಇದಕ್ಕೆಲ್ಲದಕ್ಕೂ ಉತ್ತರ ಕೊಡಬೇಕಾದವರು SEZ ಮತ್ತು ಸರ್ಕಾರದಿಂದ. ಸರ್ಕಾರಕ್ಕೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೋ ಅವರು ಉತ್ತರ ಕೊಡಬೇಕು. ಇಷ್ಟು ಒಂದು ದೊಡ್ಡ ಸಂಕಷ್ಟದಲ್ಲಿರುವ ಕಾರಣದಿಂದಾಗಿ ಮತ್ತು ದೈವ ನೆಲೆ 2006ರಿಂದ 2025ರವರೆಗೆ ಮುಂದುವರಿದ ಕಾರಣದಿಂದಾಗಿ ಅಲ್ಲಿ ಏನೋ ದೈವಶಕ್ತಿ ಇರುವುದಂತೂ 100ಕ್ಕೆ 100 ಖಂಡಿತ. ಅದನ್ನು ಒಪ್ಪಿಕೊಂಡು ಅದೇ ವಿಷಯ ಬರೋಣ. ಒಂದು ದೂರವಾಣಿ ಕರೆ ಇದೆ. ಹಲೋ 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 ಎಸ್ ಹೇಳಿ ಸರ್. ನಮಸ್ತೆ. ನಮಸ್ತೆ, ಹೇಳಿ. ವೇದಿಕೆಯಲ್ಲಿರುವ ಎಲ್ಲರಿಗೆ ವಂದಿಸುತ್ತಾ. ಎಸ್ ಹೇಳಿ. ಒಳ್ಳೆ ವಿಷಯ. ಅದೊಂದು ದೇವರಾಧನೆ ಮಾಡ್ತಿದ್ದಾರೆ ನೆಂದಿನ ಗುತ್ತಿ ಅಂತ ಹೇಳುವ ವಿಷಯ. ನಮ್ಮ ಪ್ರಶ್ನೆ ಚೌಟರಿಗೆ ಮತ್ತು ಗುತ್ತಿಮನದವರಿಗೆ, ಅದು ಕುಟುಂಬ ದೈವ ಗ್ರಾಮ ದೈವ? ಓಕೆ, ಅಲ್ಲಿರುವಂತಹ ಈಗ ಆರಾಧನೆ ಮಾಡ್ತಾ ಇರುವಂತ ದೈವ ಕುಟುಂಬ ದೈವವು ಅಥವಾ ಗ್ರಾಮ ದೈವ ಅನ್ನುವಂತ ರೀತಿ. ಓಕೆ. ಮತ್ತೊಂದು, ಅಲ್ಲಿ ಜಾಗ ಕಳ್ಕೊಂಡವರು ಚೌಟರ ಮಗನಿಂದ ಹಿಡಿದು ಗುತ್ತು ಮನೆದವರು ಬೇರೆಯವರು ಸೇರಿದ ತುಂಬಾ ಜನ ಇದ್ದಾರೆ. ಎಲ್ಲ ಅಲ್ಲಿ ಸರ್ಕಾರ ನೌಕರರಾಗಿದ್ದಾರೆ ಆ ಹೆಸರು ಕಂಪನಿ ಒಳಗೆ. ಅದು ಹೇಗೆ? ಮತ್ತೊಂದು, ಒಂದು 2006ರ ನಂತರ ಜಾಗ ಹೋಗಿತ್ತು. ಅದರ ಮುಂಚೆ ಒಂದು 10 ವರ್ಷ
ಅಲ್ಲಿ ಬಂಡಿ ಉತ್ಸವ ನಡೀತಾ ಇತ್ತು. ಆಗ ಆ ಗುತ್ತು ಮನೆದವರು ಅಲ್ಲಿ ಭಂಡಾರ ಸಹ ಕೊಡ್ಲಿಲ್ಲ, ಏನು ಸಹ ಕೊಡ್ಲಿಲ್ಲ. ಆಗ ಬಾಡಿಗೆ ಭಂಡಾರ ತಂದು ಹಾಳೆಯ ಮುಖದಲ್ಲಿ ಬನ್ನಿ ನಮ್ಮ ನಡೀತಾ ಇತ್ತು. ಹಾಗೆ ಎಲ್ಲಿ ಹೋಗಿತ್ತು ಪ್ರೀತಿ? ಅದೊಂದು ಪ್ರಶ್ನೆ ತರಬೇಕಿತ್ತು. ಓಕೆ 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 ಎಸ್ ಎಸ್ ಓಕೆ. ಹೇಮಂತ್ ಅವರು, ಈಗ ಅವ್ರು ಕೇಳಿರುವಂಥ ವಿಚಾರವನ್ನು ಗಮನಿಸುವುದಾದರೆ ಈ ವಿವಾದ ಯಾವಾಗ ಪ್ರಾರಂಭ ಆಯಿತು? 2006ರ ಸಂದರ್ಭದಲ್ಲಿ ಏನೋ ಒಂದು ಭೂಮಿಯನ್ನು ಪಡ್ಕೊಳ್ಳುವಂಥ ಪ್ರಕ್ರಿಯೆ ನಡೀತು ಅನ್ನುವಂಥ ವಿವರಗಳು ನಮಗೆ ಸಿಕ್ಕಿರುವಂಥದ್ದು. 2006ಕ್ಕಿಂತ ಮುಂಚೆ ಯಾವ ಥರ ನಡೀತಾ ಇತ್ತು? ಎಲ್ಲರೂ ಕೂಡ ಗ್ರಾಮಸ್ಥರು ಹೋಗುವಂಥ ವ್ಯವಸ್ಥೆಗಳಿತ್ತ? ಆ ಪ್ರದೇಶ ಯಾವ ಥರ ಇತ್ತು? ಆ ಒಂದು ಸಂದರ್ಭವನ್ನು ಒಂದು ಬಾರಿ ವೀಕ್ಷಕರಿಗೆ ಹೇಳೋದಾದರೆ. ನಾನು ಮೊದಲಿಗೆ ಅವರದೊಂದು ಮೊದಲ ಪ್ರಶ್ನೆ, ಅದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದ, ಊರಿಗೆ ಸಂಬಂಧಪಟ್ಟದ ಅಂತ, ಗ್ರಾಮ ದೈವವು ಅಂತ. ಇದಕ್ಕೆ ಹೇಳುವುದಾದ್ರೆ ಅದರ ಇತಿಹಾಸ ತೆಗಿಬೇಕಾಗುತ್ತೆ. ಮೊದಲಿಗೆ ಅದರ ಇತಿಹಾಸ ನೋಡ್ಲಿಕ್ಕೆ ಇದ್ರೆ ನಮಗೆ ನಿಲ್ಲಿದಡಿ ಅಂತ ಒಂದು ಬಸ್ಪೆ ಊರು ಅನ್ನೋದೊಂದು ಮಂಗಳೂರು ಸೀಮೆಗೆ ಪೇಜಾವರ ಮಾಗಣೆಗೆ ಒಂದು ಬಸ್ಪೆ ಗ್ರಾಮ. ಬಸ್ಪೆ ಗ್ರಾಮದಲ್ಲಿ ನಮಗೆ ಪಾರಳಗುತ್ತಿನಿಂದ ದೈವ ಜುಮಾದಿ ನಿಲ್ಲಿದಡಿ ಮನೆತನದ ದೇವ್ ಶೆಟ್ರು ಅಂತ ಒಬ್ರು ಇದ್ರು ವ್ಯಕ್ತಿ. ಅವರು ಪಾರಳಗುತ್ತಿಗೆ ನೇಮ ನೋಡ್ಲಿಕ್ಕೆ ಅಂತಂದ್ರೆ ಅವರಿಗೆ ಇನ್ವೈಟ್ ಮಾಡಿದ್ರು, ನೇಮ ನೋಡ್ಲಿಕ್ಕೆ ಅಂತ ಹೋಗಿದ್ರು. ಅಲ್ಲಿ ದೈವ ಅವರ ಮುಖವನ್ನು ನೋಡಿ, ಅವರು ದೈವದ ಮುಖವನ್ನು ನೋಡಿ ನಾನು ನಿಮ್ಮ ಜೊತೆ ಬರಬಹುದಾ ಅಂತ ಕೇಳಿದ್ರು. ಹಾಗೆ ಕೇಳಿದಾಗ ದೇವ್ ಶೆಟ್ರು ಹೇಳ್ತಾರೆ, ಬರುವಂತಹ ದೈವವನ್ನು ನಾನು ಬರುದು ಬೇಡ ಅಂತ ಹೇಳುವುದಿಲ್ಲ, ಬರದಂತ ದೈವವನ್ನು ಬಾ ಅಂತ ಹೇಳುವುದಿಲ್ಲ, ನಿಮಗೆ ಬರಲಿಕ್ಕೆ ಇಚ್ಛಿದ್ರೆ ಬಾ ಅಂತ ಹೇಳಿ ಅವರು ಮುಂದುವರಿತಾರೆ. ಹೀಗೆ ಮುಂದುವರಿಯ ದಾರಿಯಲ್ಲಿ ಅವರ ಹಿಂದೆನೆ ದೈವ ಅವರ ಬೆನ್ನಿಂದೆ ಬರುತ್ತೆ. ಹೀಗೆ ಅವರು ಬಂದು ಒಂದು ಬೊಲ್ಯೊಟ್ಟು ಅಂತ ಒಂದು ಜಾಗವಿದೆ, ಅದು ನಿಲ್ಲಿದಡಿ ಮನೆಯ ಮುಂಭಾಗದಲ್ಲಿರುವಂತಹ ಒಂದು ಗದ್ದೆ. ಇಲ್ಲಿ ಅವರು ವಿಶ್ರಾಂತಿ ಪಡೆಯುವಾಗ ಅವರ ಒಟ್ಟಿಗೆ ದೈವವು ವಿಶ್ರಾಂತಿ ಪಡೆದು ಅಲ್ಲಿ ನೆಲೆಯೂರಿತು. ಅದು ಮೂಲ ಜಾಗ ಬೊಲ್ಯೊಟ್ಟು ಅನ್ನೋದು. ಅಲ್ಲಿಂದ ನಂತರ ನಿಲ್ಲಿದಡಿ ನಿಲ್ಲಿದಡಿ ಮನೆಯಲ್ಲಿ ದೈವ ಬಂದು ನೆಲೆಯಾಯಿತು. ಅಲ್ಲಿ ನೆಲೆಯಾಗಿ ದೈವ ನಂತರದ ದಿನಗಳಲ್ಲಿ ಅದಕ್ಕೆ ಅಲ್ಲಿ ನನಗೆ ಖಾಲಿ ಒಂದು ಮನೆತನ ಇದ್ದರೆ ಸಾಕಾಗುವುದಿಲ್ಲ, ನನಗೆ ಊರು ಬೇಕು, ಗ್ರಾಮ ಬೇಕು, ಇದಕ್ಕೆ ಸಂಬಂಧಪಟ್ಟ ಮನೆತನಗಳು ಬೇಕಂತ ಹೇಳಿತು. ಹಾಗೆ ಹೇಳಿಬಿಟ್ಟು ನಂತರ ಮೊದಲಿನ ಈ ನಮ್ಮ ರಾಜ್ಯದ ಹೇಗೆ ಕಟ್ಟುಪಾಡುಗಳಿತ್ತು, ಈ ಪೇಜಾವರ ಮಾಗಣೆಯಿಂದ ಯಾರೋ ಒಬ್ರು ಹಿರಿಯರು ಅಂತ ಇರಬಹುದು, ಅಂದ್ರೆ ರಾಜರ ಸಮಯದಲ್ಲಿ. ಹಾಗೆ ಅವರು ಬಂದ್ಬಿಟ್ಟು ಈ ಗ್ರಾಮದಲ್ಲಿ ಎಷ್ಟು ಮನೆಗಳಿವೆ, ಎಷ್ಟು ಮುಖ್ಯ ಮನೆಗಳಿವೆ, ಅವುಗಳನ್ನ ಕರೆತಂದು ಈ ಒಂದು ಗುತ್ತು ಬರ್ಕೆ ಅಂತ ಆ ಜಾಗಗಳನ್ನ ಮಾಡಿತ್ತು. ಟೋಟಲ್ ಆಗಿ ಅಲ್ಲಿ 18 ಗುತ್ತು ಬರ್ಕೆ ಮನೆತನಗಳಿವೆ. ಇವುಗಳಿಗೆ ಜವಾಬ್ದಾರಿಗಳು ಕೂಡ ಇವೆ. ಇದು ರಾಜ್ಯದ ಕಲಕ್ಕೆ ಹೋಗ್ಬೇಕು, ಒಂದು ಗ್ರಾಮ ಒಟ್ಟಿಗೆ ಆಗ್ಬೇಕಂತ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದು ಆ ಕಾರ್ಯಕ್ರಮವನ್ನು ಮುಂದೆ ಕೊಂಡೋಗುವಂತಹ ಮನೆತನಗಳು ಕೂಡ ಬೇಕು, ಜನಗಳನ್ನ ಒಟ್ಟಿಗೆ ಮಾಡುವಂತಹ ಇವುಗಳು ಕೂಡ ಬೇಕಾಗುತ್ತೆ. ಇವರನ್ನೆಲ್ಲ ಒಟ್ಟಿಗೆ ಮಾಡಿ ನಂತರದ ದಿನಗಳಲ್ಲಿ ಒಂದು ಬಂಡಿಸಾನ ಅನ್ನೋದೊಂದು ನಿರ್ಮಾಣ ಆಗಬೇಕು, ರಾಜ್ಯದ ಕಳ ಆಗಬೇಕಂತ ಹೇಳಿ ಸೂರಿಂಜ ಶ್ಯಾಮ್ ಶೆಟ್ರನ್ನ ಅವರನ್ನ ಕರೆದು ಬಂದ್ಬಿಟ್ಟು ದೈವ ಅವರ ಮುಖಾಮುಖಿಯಾಗಿ ನಂಗೆ ಇಂಥ ಜಾಗದಲ್ಲಿ ನೀನು ಇದು ಮಾಡು, ಬಂಡಿಸಾನ ಕಟ್ಟು ಅಂತ ಹೇಳಿದ್ರು. ತಾರಾಯನ್ನ ತುಳುಟು ಪನ್ಪೆ ತಾರಾಯಿ ರಾಪದು ಅಲ್ಪ ಚೂರಿ ಮುಲ್ಲದ ಬಲ್ಲ ಇತ್ತಂಡು ಅಲ್ಪ ಪೆತ್ತ ಇತ್ತಂಡು ಆ ಸ್ಥಳದಲ್ಲಿ ಬಂಡಿಸಾನವನ್ನ ನಿರ್ಮಿಸಲಿಕ್ಕೆ ಅನುಮತಿ ಕೊಟ್ಟು. ಆ ಸಮಯದಲ್ಲಿ ಈ ದೈವವು ನಮ್ಮ ಸೂರ್ಯ ಶ್ಯಾಮ್ ಶೆಟ್ಟಿ ಅವರಿಗೆ ಒಂದು ಭಾಷೆ ಕೊಟ್ಟಿದ್ದು, ನಾನು ಸೂರ್ಯ ಚಂದ್ರಾದಿ ಕಾಲ ತನಕ ಈ ನೆಲದಲ್ಲಿ ಇರ್ತೇನೆ. ನಂತರ ಅವರು ಆ ವಿಷದ ಕಲ್ಲನ್ನ ಅವರು ಕೂಡ ಒಂದು ತುಂಬಾ ಆ ಸಮಯದಲ್ಲಿ ತುಂಬಾ ತಿಳಿದಿದ್ದವರು, ತುಂಬಾ ಪ್ರಖ್ಯಾತವಾಗಿದ್ದವರು. ಅವರ ಹತ್ರ ಇದ್ದಂತ ಒಂದು ವಿಷದ ಕಲ್ಲನ್ನ ಅಲ್ಲೇ ನೀನು ಇಲ್ಲಿ ಸೂರ್ಯಚಂದ್ರಾದಿ ಕಾಲ ತನಕ ಇರುವುದಂತಾದ್ರೆ ನಾನು ಈ ಕಲ್ಲನ್ನ ಇಲ್ಲಿ ಒಂದು ಬಾವಿಗೆ ಹಾಕ್ತೇನೆ, ಅದರಿಂದ ತೆಗೆದಂತಹ ಆ ನೀರಿನಿಂದ ಹರಿದಂತಹ ಗಂಧ ವಿಷಕ್ಕೆ ವೈದ್ಯನಾಥ ಆಗವಂತ ಭಾಷೆ ಕೊಟ್ಟಿತು. ಈ ವಿಷಯನೇ ಈಗ ಅಲ್ಲಿ ಉಲಗುಡ್ಡೆ ಬಂಡಿಸಾನದಲ್ಲಿ ಪ್ರಶ್ನಾ ಚಿಂತನೆ ಮಾಡುವಾಗ ಅದುವೇ ಬಂತು. ಅಂದ್ರೆ ಮೊದಲಿಗೆ ಬಂದದ್ದೇ ಅದು. ಈ ದೈವ ಬಂದಿರೋದು ಯಾರಿಗೂ ಕೇಳಿ ತಂದದ್ದಂತಲ್ಲ, ಹಿಂದೆಯಿಂದ ಬಂದಂಥದ್ದು. ಹಾಗೆ ಇಲ್ಲಿ ದೈವ ಹೋಗುವುದಿಲ್ಲ ಅನ್ನೋದಕ್ಕೆ ಯಾಕೆ ಕಾರಣ ಅಂತ ಒಂದು ಹಿಸ್ಟಾರಿಕಲ್ ಎವಿಡೆನ್ಸ್ ಇದೆ, ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಇದೆ, ಮತ್ತು ಆಸ್ಟ್ರಾಲಜಿ ಇದೆ. ಈ ಮೂರನ್ನು ಒಟ್ಟಿಗೆ ಮಾಡಿ ಅಲ್ಲಿ ಪ್ರಶ್ನಾ ಚಿಂತನೆ ಮಾಡಿದವರು ಹೇಳಿದರು. ಹಿಸ್ಟಾರಿಕ್ ಅಂದ್ರೆ ಅವರ ಹಿಂದೆ ಬಂದಿರೋದಂಥದ್ದು, ಆ ದೈವ ಭಾಷೆ ಕೊಟ್ಟಿರುವಂಥದ್ದು. ನಂತರ ಆರ್ಕಿಯಾಲಜಿಕಲ್ ಅಂದ್ರೆ ಆ ಗ್ರೌಂಡ್, ಅಲ್ಲಿ ಆ ನೆಲದಲ್ಲಿ ಇರುವಂತಹ ಶಕ್ತಿ, ಆ ಬಾವಿ. ಆ ಬಾವಿ ಅನ್ನೋದು ಹೇಗೆ ಶಿಬರೂರು ಸನ್ನಿಧಾನವಿದೆಯಾ, ಅಲ್ಲಿ ಕೂಡ ಆ ಸೂರ್ಯ ಶ್ಯಾಮ್ ಶೆಟ್ರೆ ಹಾಕಿರುವಂತಹ ಕಲ್ಲು. ಅಲ್ಲಿ ತೀರ್ಥ ವಿಶೇಷ, ಇಲ್ಲಿ ಗಂಧ ವಿಶೇಷ. ಹಾಗಾಗಿ ಇದು ನಮ್ಮ
ಎಲ್ಲ ತುಳುನಾಡಿನ ಜನರಿಗೆ ತಿಳಿದಿರುವಂತಹ ವಿಷಯ. ಇಂಥ ಒಂದು ಸನ್ನಿಧಾನವನ್ನು ನಾವು ಬೇರೆ ಸ್ಥಳಾಂತರ ಮಾಡುವುದು ಅದು ಸಾಧ್ಯವೇ ಇಲ್ಲ. ಅದನ್ನು ನಾವು ಅಲ್ಲೇ ಉಳಿಸ್ಲಿಕ್ಕೆ ಎಲ್ಲ ತುಳುನಾಡಿನ ಜನಗಳು ಸೇರಿ ಮಾಡ್ಬೇಕಂತ ನಮ್ಮ ಇಚ್ಛೆ. ಓಕೆ ಅಶ್ವಿನರ್, ಅದೇ 2006 ಮುಂಚೆ ಯಾವ ಥರ ಆಚರಣೆ ಇತ್ತು, ಆ 2006 ಸಂದರ್ಭದಲ್ಲಿ ಏನು ಘಟನೆ ನಡೆಯಿತು? ಆ್ಯಕ್ಚುಲಿ ಸರ್ಕಾರದ ಸ್ವಾಮ್ಯದ ಕಂಪನಿಗಳು ಇಲ್ಲಿ ಯಾತಕ್ಕೋಸ್ಕರ ಬಂತು, ಪರ್ಟಿಕ್ಯುಲರ್ ಅದೇ ಪ್ಲೇಸನ್ನು ಯಾಕೆ ಟಾರ್ಗೆಟ್ ಮಾಡ್ತು, ಏನು ನಡೆಯಿತು ಅನ್ನೋ ಅದೊಂದು ವೀಕ್ಷಕರಿಗೆ. ಕೆಲವು ವಿಷಯಗಳು ಪೂರಕವಾಗಿರ್ತದೆ, ಕೆಲವು ವಿಷಯಗಳು ಅದಕ್ಕೆ ಪೂರಕವಾಗಿರಬಾರ್ದು. ಆದರೆ ಇರಬೇಕು ಅಂತೇನು ಇಲ್ಲ. ಅವರು ಹೇಳಿದ ಹಾಗೆ ತುಳುವಲ್ಲಿ ಒಂದು ಮಾತಿದೆ, ನೀರಿತ್ತಿನಲ್ಪ ಕೆಸರು, ಮರ ಎತ್ತಿನಲ್ಪ ನೀರೇಲು, ಪೇರಿತ್ತಿನಲ್ಪ ಪೆರ್ಪು ಅಂತ ಹೇಳಿ. ಹಾಗಾದ್ರೆ ಅಲ್ಲಿ ಮಜ್ಜಿಗೆ ಆಗಬೇಕು, ಬೆಣ್ಣೆ ಬರಬೇಕು, ಮೊಸರು ಸಿಗಬೇಕು ಅಂತ ಹೇಳಿದ್ರೆ ಹಾಲನ್ನು ಹಾಳು ಮಾಡಲೇಬೇಕಾಗ್ತದೆ, ಅದಕ್ಕೆ ಹೆಪ್ಪ ಹಾಕುದು ಅಂತ ಹೇಳ್ತಾರೆ. ಹಾಗೆ ಕೆಲವೊಂದು ವಿಷಯಗಳು, ಈಗ ಅವರೊಂದು ಪ್ರಶ್ನೆಯನ್ನು ಕೇಳಿದ್ರು, ಅದು ಊರಿನ ದೈವವ ಮನೆಯ ದೈವವ ಅಂತ ಕೇಳಿದರು. ಆದರೆ ತುಳು ನಂಬಿಕೆಯ ಪ್ರಕಾರ ಚಾವಡಿ ಪತ್ಯಂದಾಂಡ ಇಲ್ಲಿಗಾಪೆ ಇಲ್ಲದ ದೈವ ಆಪೆ, ಚಾವಡಿ ಜತ್ತೆಂದಾಂಡ ಊರುಗ ದೈವ ಆಪೆ ಅಂತ ಹೇಳಿ ದೈವದ ನುಡಿ ಇರ್ತದೆ. ಅದು ಹೇಗೆಂತ ಹೇಳಿದರೆ, ದೈವವನ್ನು ಊರಿನವರು ನಂಬಿದ್ರೂ ಕೂಡ, ಊರಿನವರಿಗೆ ಹಿತ ಕೊಡುವಂಥ ದೈವ ಆದರೂ ಕೂಡ, ಆ ದೈವಕ್ಕೆ ನಿತ್ಯ ಆರಾಧನೆ ಪಂಚಪರ್ವಗಳು ಆಗಬೇಕು ಅಂತಿದ್ರೆ ಅದು ಯಾವುದಾದ್ರೂ ಒಂದು ಚಾವಡಿಯಲ್ಲೇ ಇರುವಂಥದ್ದು ನಮ್ಮ ತುಳುನಾಡಿನಲ್ಲಿ ದೈವ ಕಟ್ಟಿನಲ್ಲಿ ನಾವು ನೋಡಿಕೊಂಡು ಬರ್ಬೋದು. ಚಾವಡಿಯಲ್ಲಿ ಇಲ್ಲದ ದೈವ ಯಾವುದು ಊರಿಗೆ ಅಂತೇಳಿ ದೇವಸ್ಥಾನ ಇದ್ದ ಹಾಗೆ ಎಲ್ಲೋ ಒಂದು ಕಡೆ ದೈವಸ್ಥಾನದಲ್ಲೇ ದೈವ ಇರುವಂಥದ್ದು ಬಹಳ ವಿರಳ, ಇಲ್ಲ ಅಂತ ಹೇಳುವುದಲ್ಲ, ಕೆಲವು ಜಾಗದಲ್ಲಿ ಇದೆ. ಆದರೆ ಈ ಜುಮಾದಿ ಅನ್ನುವಂತಹ ದೈವ ಯಾವುದಾದ್ರು ಒಂದು ಕುಟುಂಬವನ್ನು ಹಿಂಬಾಲಿಸಿಕೊಂಡು ಬಂದು ಆ ಕುಟುಂಬದಿಂದ ಆರಾಧನೆಯನ್ನು ಪಡ್ಕೊಂಡು ಬಂದು ಆ ಕುಟುಂಬದ ಮನೆತನದಿಂದ ಭಂಡಾರವನ್ನು ಇಳಿಸಿಕೊಂಡು ರಾಜ್ಯದ ಕಲೆ, ಈಗ ಹೇಮಂತ್ ಅವರು ಹೇಳಿದ ಹಾಗೆ ರಾಜ್ಯದ ಕಲಾ ಅಂತ ಹೇಳಿ ನಿರ್ಮಾಣ ಮಾಡ್ತೇವೆ, ಅಲ್ಲಿಗೆ ಸಂಬಂಧಪಟ್ಟಂತಹ 16 ಗುತ್ತುಗು ಮನೆತನಗಳಿರ್ಬೋದು. ಅದು ಬೇರೆ ಬೇರೆ ಸಂಖ್ಯೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆ ವ್ಯತ್ಯಾಸಗಳು ಬರ್ತವೆ. ಅದು ಊರಿಗೊಂದು, ದೇಶಕ್ಕೊಂದು ಭಾಷೆ, ಊರಿಗೊಬ್ಬ ಅರಸು ಅನ್ನುವ ರೀತಿಯಲ್ಲಿ ಕಟ್ಟುಪಾಡುಗಳ ಬದಲಾವಣೆಗಳಿದ್ರೂ ಕೂಡ ಆ ಕ್ಷೇತ್ರಕ್ಕೆ ಬಂದಾದ್ಮೇಲೆ ಅದು ಊರಿನ ದೈವ ಆಗಿ ಬದಲಾಗಿದೆ. 2000 ಅಥವಾ ಕುಟುಂಬದ ದೈವ ಆ ಚರ್ಚೆಗಳು ಬೇಡ. ವೀಕ್ಷಕರು ಏನೋ ಪ್ರಶ್ನೆ ಕೇಳಿದ್ದಾರೆ, ಅದು ಬಿಟ್ಟಕ್ಕೆ ಅದನ್ನೇ ಮಾತಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಅದೇ ಮಾತಾಡ್ಬೇಕಾಗುತ್ತೆ. ನಮಗೆ ಅದು ಮುಖ್ಯ ಅಲ್ಲ. ಈಗ ಪ್ರಮುಖವಾಗಿ ಆ ದೇವಸ್ಥಾನವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ಆಗಬೇಕು. ಈಗ ನಮ್ಮ ಗ್ರಾಮ ದೈವವು ಅಥವಾ ಅದು ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಆ ಕೇಳುವಂತ ಪ್ರಶ್ನೆನೂ ಕೂಡ ಅಲ್ಲ. ಅದನ್ನ ನಾವೀಗ ಹೆಚ್ಚಾಗಿ ಮುಂದುವರಿಸೋದು ಬೇಡ. ನಾನು ಕೇಳ್ತಾ ಇರುವಂತದ್ದು 2006ಕ್ಕಿಂತ ಮುಂಚೆ ಅಲ್ಲಿ ಯಾವ ತರ ಇತ್ತು, ಅದಾದ ಬಳಿಕ ಏನ್ ನಡೆಯಿತು, ಆ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ನೀಡಿ ಅಷ್ಟೇ. 2006ರವರೆಗೆ ವಾರ್ಷಿಕವಾದ ಕೈಂಕರ್ಯಗಳು ನೆಲ್ಲಿದಡಿ ಚಾವಡಿಯಲ್ಲೇ ನಡೀತಾ ಇತ್ತು. ಅಂದ್ರೆ ಊರವರೆಲ್ಲರೂ ಕೂಡ ಸೇರ್ತಾ ಇದ್ರು, ಉತ್ಸವಗಳು ಬೇರೆ ಕ್ಷೇತ್ರದಲ್ಲಿ ಯಾವ ತರ ಉತ್ಸವಗಳು ನಡೆಯುತ್ತೆ ಅದೇ ರೀತಿ 12 ತಿಂಗಳ 12 ಸಂಕ್ರಮಣ, ಚೌತಿ, ದೀಪಾವಳಿ, ಅದಲ್ಲದೆ ಆ ಕುಟುಂಬಕ್ಕೆ ಸಂಬಂಧಪಟ್ಟು ಯಾರಾದ್ರೂ ಹೊತ್ತಂತಹ ಹರಕೆಗಳಿದ್ರೆ ಅದಕ್ಕೆ ಬೇಕಂತದ ಹೋಮ ಪಂಚಕಜ್ಜಾಯ ಇಂಥದ್ದೆಲ್ಲವೂ ಚಾವಡಿಯಲ್ಲಿ ನಡೀತಾ ಇತ್ತು. ಪಗ್ಗುದ ಪುಣ್ಣಮೆ, ಪಗ್ಗುಬುದ್ಧ ಪುಣ್ಣಮೆ ಅಂತೇಳಿ ಏಪ್ರಿಲ್ ತಿಂಗಳಲ್ಲಿ ಬರುವ ಹುಣ್ಣಿಮೆಯ ದಿವಸಕ್ಕೆ ನೆಲ್ಲಿದಡಿ ಗುತ್ತುವಿನಿಂದ ಇದ್ದಂಥ ದೈವದ ಭಂಡಾರವನ್ನೆಲ್ಲ ದಿಬ್ಬಣದಲ್ಲಿ ತೆಗೆದುಕೊಂಡು ಹೋಗಿ, ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಿ, ಒಳಗುಡ್ಡೆ ಸ್ಥಾನಮಾನದಲ್ಲಿ ಅದಕ್ಕೆ ಇದ್ದಂತಹ ಸ್ಥಾನಮಾನದಲ್ಲಿ ದೈವದ ಭಂಡಾರವನ್ನಿಟ್ಟು ಅಲ್ಲಿ ನಡೆಯುವಂತಹ ದೈವದ ಬಂಡಿಯ ಉತ್ಸವ. ಆ ಬಂಡಿ ಉತ್ಸವ ಆದ ನಂತರದಲ್ಲಿ ದೈವ ಅನುಗ್ರಹ ಪಡೆದುಕೊಂಡು ಹಾಗೇ ಭಂಡಾರವನ್ನು ಇಳಿಸಿಕೊಂಡು ತಂದು ಚಾವಡಿಯಲ್ಲಿ ಇಟ್ಟು ಚಾವಡಿಯಲ್ಲಿ ಆರಾಧನೆಯನ್ನು ನಡೆಯುವಂಥದ್ದು. ಏನಾದ್ರೂ ಊರಿಗೆ ಕಷ್ಟ ಬಂದಂತಹ ಕಾಲದಲ್ಲಿ ಚಾವಡಿಗೆ ಬಂದು ಪ್ರಾರ್ಥನೆ ಮಾಡಿದ್ರು ನಡೀತಾ ಇತ್ತು. ಒಳಗುಡ್ಡೆ ಸ್ಥಾನಮಾನಕ್ಕೆ ಎಲ್ಲರೂ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಇದ್ದುಕೊಂಡು ಸೇರಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದ್ರು ನಡೀತಾ ಇತ್ತು. ಕಷ್ಟ ಬಂದಾಗ ದೈವವನ್ನು ಜನರು ಹೋಗಿ ಸೇರಿ ಪ್ರಾರ್ಥನೆ ಮಾಡುವಂಥದ್ದು ಒಂದು ಪದ್ಧತಿಯಲ್ಲಿ ನಡೀತಾ ಬರ್ತಾ ಇತ್ತು. 2006ರ ನಂತರ ಊರಿಗೆ ಊರೇ ಒಕ್ಕಲೆದ್ದ ಮೇಲೆ, ಸರ್ಕಾರದ ಆದೇಶದ ಮೇರೆಗೆ ಊರಿಗೆ ಊರೇ ಒಕ್ಕಲೆದ್ದ ಮೇಲೆ ಕೊನೆಗೆ ಅಲ್ಲಿ ನೆಲ್ಲಿದಡಿ ಗುತ್ತು ಮಾತ್ರ ಉಳಿದುಕೊಂಡು ಬಂದಿತ್ತು. ಈಗ ನೆಲ್ಲಿದಡಿ ಗುತ್ತು ಅಂತ ಹೇಳಿದ್ರೆ ಈಗಿರುವ ಮನೆಯಷ್ಟೇ ಜಾಗ ಅಲ್ಲ, ಸುಮಾರು ಒಂದು 50 ಎಕರೆ ಅಷ್ಟು ಜಾಗ ನೆಲ್ಲಿದಡಿ ಗುತ್ತು ಮನೆತನಕ್ಕೂ ಇತ್ತು. ಆ ಜಾಗವನ್ನೆಲ್ಲ, ಉಳಿದ ಜಾಗವನ್ನು, ಗದ್ದೆಗಳಿರ್ಬೋದು, ಅದರ ಬೇರೆ ಜಾಗಗಳಿರ್ಬೋದು, ಆ ಜಾಗವನ್ನೆಲ್ಲ ಸರ್ಕಾರ ಕೇಳಿದಂತೆ ನೆಲ್ಲಿದಡಿ ಗುತ್ತು ಮನೆತನದವರು ಅದನ್ನು ಸರ್ಕಾರಕ್ಕೆ ನೀಡಿ ಆಗಿದೆ. ಅಂದ್ರೆ ಆ ಒಂದು ಮಾಹಿತಿ ಪ್ರಕಾರ 3000 ಎಕರೆಯಷ್ಟು ಭೂಮಿಯನ್ನು ವಶಕ್ಕೆ ಪಡ್ಕೊಂಡು ಸಂದರ್ಭದಲ್ಲಿ ಮಸೀದಿ, ಚರ್ಚುಗಳು, ದೇವಸ್ಥಾನಗಳು ಎಲ್ಲವೂ ಇತ್ತು, ಅದೆಲ್ಲವೂ ಕೂಡ ಹೋಯಿತು. ಈ ಒಂದು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಕುಟುಂಬದಲ್ಲಿ ಒಂದು ಪದ್ಧತಿ ಇದೆ, ಒಂದಿಷ್ಟು ಜಾಗವನ್ನು ದೈವಕ್ಕೆ ಅಂತ ಮೀಸಲಿಡುವಂತಹ ಪದ್ಧತಿ ಇದೆ. ಅದೇ ಪ್ರಕಾರದಲ್ಲಿ ನೆಲ್ಲಿದಡಿಯಲ್ಲಿ ದೈವದ ಹೆಸರಿನಲ್ಲಿ ಇಟ್ಟಂತ
ಒಂದಿಷ್ಟು ಜಾಗ ಏನಿದೆ, ಈಗ ಏನು ಉಳಿದಿದೆ, ಆ ದೈವದ ಹೆಸರಿನಲ್ಲಿ ಇರುವಂತಹ ಜಾಗ, ಯಾವುದೇ ವ್ಯಕ್ತಿಯ ಹೆಸರಿನಲ್ಲಿ ಆ ಜಾಗ ಇಲ್ಲ. ಹಾಗಾಗಿ ಏನಾಯ್ತು, ಈ ಜಾಗವನ್ನು ಕೊಡುವವರು ಯಾರು? ಈಗ ನನ್ನ ಹೆಸರಿನಲ್ಲಿ ಇದ್ದದ್ದನ್ನು ನಾನು ಸರ್ಕಾರಕ್ಕೆ ಕೊಟ್ಟಿದ್ದೆ ನನ್ನ ಅನುಮತಿಯ ಮೇರೆಗೆ, ಆದರೆ ಅದು ದೈವದ ಹೆಸರಿನಲ್ಲಿ ಉಂಟು. ಆಗ ನೆಲ್ಲಿದಡಿ ಕುಟುಂಬದವರೆಲ್ಲವೂ ಆ ದೈವವನ್ನು ನಂಬಿಕೊಂಡೇ ಇದ್ದ ಕಾರಣದಿಂದಾಗಿ ಮತ್ತು ವಾರ್ಷಿಕ ಕೈಂಕರ್ಯಗಳು ನಡೆದುಕೊಂಡು ಬಂದ ಕಾರಣದಿಂದಾಗಿ ದೈವದಲ್ಲಿ ಕೂಡ ಭಿನ್ನಯ ಮಾಡಿಕೊಂಡಿದ್ದೇವೆ. ಹೇಗೆ ಅಂತ ಹೇಳಿದ್ರೆ, ಹೀಗೆ ಪರಿಸ್ಥಿತಿ ಬಂದಿದೆ ಊರಿಗೆ, ಈ ಜಾಗವನ್ನು, ನಿನ್ನ ಜಾಗವನ್ನು ಏನು ಮಾಡುದು ಅಂತ ಹೇಳಿ ದೈವದಲ್ಲೂ ಕೂಡ ಭಿನ್ನಯವನ್ನಿಟ್ಟಾಗ ಏನೇ ಮಾಡಿದ್ರು ಕೂಡ ನಾನು ಈ ಜಾಗದಿಂದ ಹೋಗುವವನಲ್ಲ, ನನ್ನ ಪುಂಚಕ್ಕೆ ನನ್ನ ಹುತ್ತಕ್ಕೆ ನೀವು ಕೈ ಹಾಕುವುದು ಬೇಡ ಅಂತೇಳಿ ಆಯ್ತು. ಆಗ ಅಲ್ಲಿ ಅಧಿಕಾರಿ ಅಂತೇಳಿ ಯಾರು ಇಲ್ಲ, ಅಧಿಕಾರಿ ಇರುವವನು ಜುಮಾದಿಯೇ, ಅವನದ್ದೇ ಜಾಗ, ಅವನನ್ನು ಅನುಸರಿಸಿಕೊಂಡು ಅವನನ್ನು ಭಕ್ತಿ ಮಾಡಿಕೊಂಡು ಬಂದಿರುವಂತಹ ಕುಟುಂಬ ಗ್ರಾಮ. ಆಗ ಅಲ್ಲಿ ಯಾರೊಬ್ಬ ಕೂಡ ಅದು ಹುತ್ತ ಅಂತ ಆದ್ಮೇಲೆ, ಅದರಲ್ಲಿ ಹಾವು ಉಂಟು ಅಂತ ಆದ್ಮೇಲೆ ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗುದಿಲ್ಲ. ಹಾಗಾಗಿ ದೈವದ ಮೇಲೆ ಭಕ್ತಿಯು ಭಯವು ಎರಡೂ ಇದ್ದ ಕಾರಣ ಅದನ್ನು ಪರಾಧೀನ ಮಾಡುವಂತ ಹಕ್ಕನ್ನು ಜುಮಾದಿ ಯಾರಿಗೂ ಕೊಡದ ಕಾರಣ, ಕಾಂತೇರಿ ಜುಮಾದಿ ಯಾರಿಗೂ ಕೊಡದ ಕಾರಣ ಆ ಜಾಗವನ್ನು ಕೊಡ್ಲಿಕ್ಕೆ ಯಾರಿಗೂ ಆಗ್ಲಿಲ್ಲ. ಹಾಗಾಗಿ ಏನಾಯ್ತು, ಆ ದೈವದ ಆರಾಧನೆ ನಡೀತಾ ಬಂತು. ನೆಲ್ಲಿದಡಿ ಸಂಸಾರ ಸೇರಿಕೊಂಡು ಸಜ್ಜಿನ ಆಗಿನ ಅಧಿಕಾರಿಗಳು ಏನಿದ್ದಾರೆ ಅವರ ಹತ್ರ ಕೂಡ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಇದು ನಮ್ಮ ಕೈಯಲ್ಲಿ ಇಲ್ಲ, ಇದು ಕಾಂತೇರಿ ಜುಮಾದಿಯ ಕೈಯಲ್ಲಿರುವಂತಹ ತೀರ್ಮಾನ, ನೀವು ಬೇಕಾದ್ರೆ ನೀವು ಬಂದು ದೈವದ ಹತ್ರ ಕೇಳಿಕೊಳ್ಬಹುದು, ದೈವ ಒಪ್ಪುವುದಿದ್ರೆ ಅದಕ್ಕೆ ಬೇಕಾದಂತೆ ನಡೆಯುವ ಅಂತೇಳಿ ಕೂಡ ಹೇಳಿದೆ. ಅವರು ಕೂಡ ಬಂದಿದ್ದಾರೆ, ಕೇಳುವವರೆಲ್ಲ ಕೇಳಿ ಆಗಿದೆ. ದೈವದ ಮಾತು 2006ರಿಂದ ಇವತ್ತಿನವರೆಗೂ ನನ್ನ ಈ ಅಡಿಯನ್ನು, ಅಂದ್ರೆ ನನ್ನ ಈ ಸ್ಥಳವನ್ನು ನಾನು ಬಿಡುವುದಿಲ್ಲ ಅನ್ನುವಂತಹ ಮಾತು. ಹಾಗಾಗಿ ಅದು ನಿರ್ದಿಷ್ಟವಾಗಿ ಇನ್ನೂ ಆ ಸ್ಥಾನಮಾನ ಹಾಗೆ ಉಳಿದಿದೆ. ಇದು ದೈವದ್ದೇ ಪ್ರೇರೇಪಣೆಯಿಂದ ಉಳಿದಿರುವಂಥದ್ದು, ದೈವದ್ದೇ ಶಕ್ತಿಯಿಂದ ಉಳಿದಿರುವಂಥದ್ದು ವಿನಃ ಯಾರದೇ ಹೋರಾಟದಿಂದಾಗ್ಲಿ ಅಥವಾ ಯಾರದೇ ಮನವಿಯಿಂದಾಗ್ಲಿ ಅಥವಾ ಯಾರದೇ ಒಂದು ಏನಂತ ಹೇಳ್ಬೋದು ಧರ್ಮದಿಂದಾಗ್ಲಿ ಉಳಿದದ್ದು ಅಲ್ಲ. ಇದು ಕಾಂತೇರಿ ಜುಮಾದಿಯ ಶಕ್ತಿ. ಒಂದು ದೂರವಾಣಿ ಕರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಸರ್. ಸಾಧಾರಣ ಈ SEZ MSEZ ಈ ಬತ್ತಿ ಬೊಕ್ಕ ಸಾಧಾರಣ ತುಳುನಾಡದ ದೈವಲೆಗ್ ಜಾಗಿಜ್ಜಿಂದ ತನ್ ಸುಮಾರು ಜನ ಕುಟುಂಬದಕ್ಕೂ ದೈವಲೆನ 19 ನಾಂಡಲ ಇನಿಕ್ಲ ದೈವಲ್ ಪೂರ ಆ ಮಣ್ಣಡೆ ಉಲ್ಲ ಅಂದು ತೋಜಿದ್ ಬರನು. ಖಂಡಿತ ಅವೇ ರೀತಿಯಾದ ಒಂದು 200 ವರ್ಷ ಪಿರಾಕದ ಇತಿಹಾಸ ಇಪ್ಪು ಹಂಚಿತ ಒಂಜಿ ನೆಲ್ಲಿದಡಿ ಗೊತ್ತುದ ಅಪ್ಪ ದೈವ ಜಾಗ ಇಂಚಿನಾಪುರವ ನಡಪನು ಬಂಡ ಭಾರಿ ಬೇಜಾರಾಕು. ಇಡೀ ತುಳುನಾಡು ಇತ್ತ ಒಂಜಾದು ಉಂಟೋಡು ಖಾಲಿ ನೆಲ್ಲಿದಡಿ ಮಾತ್ರ ಇಂಥ ಒಂಜಿ ಎತ್ತೋ ಒಂಜಿ ಸ್ಥಳಕ್ಲೆಗ್ ಒಂಜಿ ಭಾರಿ ಒಂಜಿ ಅಪಮಾನ ಒಂದು ಇಡೀ ತುಳುನಾಡು ಒಟ್ಟು ದೈವಾರಾಧನೆ ಒಡಿಪಾವಡು. ಅವೇ ಪ್ರಕಾರವಾದ ನೆಲೆಕಟ್ಟು ಆವನಿಸಿನ ಆರಾಧನೆ ವರಿಪಾವ ಪಂಡ್ರೆ ನಾನು ಇಷ್ಟಪಡ್ತೇನೆ. ಓಕೆ ಸರ್, ಸೊಲ್ಮೇಲ್. ಎಸ್ ಹೇಮಂತ್ ಅವರೇ, 2006ರಲ್ಲಿ ಪ್ರಕ್ರಿಯೆಗಳು ಪ್ರಾರಂಭ ಆಯಿತು ಭೂಮಿಯನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೆ. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಮನೆಯವರಾಗಿರ್ಬೋದು ಅಥವಾ ಅನೇಕ ಮನೆಗಳು, ಚರ್ಚ್ಗಳು, ಮಸೀದಿ, ದೈವಸ್ಥಾನ ಎಲ್ಲವೂ ಕೂಡ ಸರ್ಕಾರದ ಸ್ವಾಮ್ಯಕ್ಕೆ ಹೋಗ್ತಾ ಹೋಗುತ್ತೆ. ಅಂದರೆ ಬಿಟ್ಕೊಡ್ಬೇಕಾದಂಥ ಅನಿವಾರ್ಯತೆ ಬಂತು, ಎಲ್ಲವೂ ಕೂಡ ಬಿಟ್ಕೊಡ್ತಾ ಹೋದರು. 2016ರಲ್ಲಿ ಜಿಲ್ಲಾಧಿಕಾರಿಗಳ ಅವರ ಚರ್ಚೆಯ ಬಳಿಕ ವಿಶೇಷ ಅನುಮತಿಯ ಮೇರೆಗೆ ಈ ಒಂದು ದೈವಸ್ಥಾನ ಅಲ್ಲೇ ಉಳ್ಕೊಂಡಿತ್ತು ಅನ್ನುವಂಥ ಏನೋ ವಿಚಾರಗಳು, ಕೆಲವೊಂದು ಮಾಹಿತಿಗಳು ಸಿಕ್ಕಿತ್ತು. ಆ ವಿಚಾರವನ್ನು ಹೇಳೋದಾದ್ರೆ 2016ರ ಬಳಿಕ ಏನಾದರೂ ಬದಲಾವಣೆ ಆಯಿತಾ? 2014ರಲ್ಲಿ ಇದು ಅಕ್ವಿಸಿಷನ್ ಬಂದಿತ್ತು, ನೋಟಿಸ್ ಆಗಿ ಅಕ್ವಿಸಿಷನ್ ಆಗಿತ್ತು. ಆಗ್ಲಿಂದಲೇ ನಮ್ಮ ಮನೆಯಿಂದ ಅದಕ್ಕೆ ಅಪೋಸಿಷನ್ ಇತ್ತು. ಅಂದ್ರೆ ನಾವು ಅದನ್ನ ಎಕ್ವೈರ್ ಮಾಡ್ಲಿಕ್ಕೆ ಬಿಡುದಿಲ್ಲ, ನಮ್ಗೆ ಅದು ಉಳಿಲೇಬೇಕಂತ ಇತ್ತು. ಆ ಸಮಯದಲ್ಲೇ ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೂಡ ಮಾಡಿದ್ವಿ, ಆ ಮನವಿ ದಾಖಲೆಗಳು ಕೂಡ ಇದೆ. ಹಾಗೆ ಅವಾಗ ಯಾರು ಅಧಿಕಾರಿಗಳು ಇದ್ರು ಅವರು ಅದನ್ನು ಉಳಿಸ್ತೇವೆ, ಆ ಜಾಗವನ್ನು ಉಳಿಸ್ತೇವೆ ಅಂತ ಹೇಳಿದ್ರು. ನಂತರ ಕ್ರಮೇಣ ಆ ಸ್ಟಾರ್ಟಿಂಗ್ ಟೈಮಲ್ಲಿ SEZ ಆ ಜಾಗ ಲೆವೆಲಿಂಗ್ ಮಾಡೋದು ಅದೆಲ್ಲ ಆ ಕೆಲಸಗಳು ನಡೀತಾ ಇತ್ತು. ಇದು ಕಂಟಿನ್ಯೂ ಆಗ್ತಾ ಇರುವಾಗ ನಮ್ದೊಂದು ನೆಲ್ಲಿದಡಿಗೆ ಸಂಬಂಧಪಟ್ಟ ಪೈಲ ಮನೆ ಅಂತ ಆ ಜಾಗಗಳಿತ್ತು. ಅಲ್ಲಿ ಬಂದ್ಬಿಟ್ಟು ಇದನ್ನ ನಮ್ಗೆ ಇಲ್ಲಿ ಇಂಡಸ್ಟ್ರಿ ಬಂದಿದೆ, ನಮ್ಗೆ ಅವರಿಗೆ ಜಾಗ ಬಿಟ್ಕೊಡ್ಬೇಕು, ಇದನ್ನ ನೀವು ಕೊಡಿ, ನಿಮ್ಮ ಜಾಗವನ್ನ ನಾವು ಬಿಟ್ಟುಕೊಡ್ತೇವೆ ಅಂತ ಕೂಡ ಒಂದು ಮಾತು ಹೇಳಿದ್ರು.
ಅದನ್ನ ನಾವುಗಳು ತುಂಬಾ ನಂಬಿಕೆಯಿಂದ ಅಂದ್ರೆ ಇದು ಬಿಟ್ಟು ಕೊಡ್ತಾರೆ, ನಾವು ಆ ಜಾಗವನ್ನ ಬಿಟ್ಟು ಕೊಡುವಂತ ಒಪ್ಪಿಕೊಂಡು ಆ ಜಾಗ ಅಲ್ಲಿ ಇದ್ದ ಮನೆಗಳನ್ನ ಎಲ್ಲ ಶಿಫ್ಟ್ ಮಾಡಿದ್ವಿ, ಅಲ್ಲೆಲ್ಲ ಲೆವೆಲ್ ಮಾಡಿದ್ರು, ಇಂಡಸ್ಟ್ರಿ ಬಿಲ್ಡ್ ಆಯ್ತು. ನಂತರ ನಮ್ಮ ಮನೆಗೂ ಕೂಡ ಫೋರ್ಜರಿಯಾಗಿ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರ ವಿಡಿಯೋ ಕ್ಲಿಪ್ಸ್ಗಳು ನೀವು ನೋಡಿರ್ಬೋದು. ಆ ಸಮಯದಲ್ಲಿ ಆಗಿರುವಂತದ್ದು ಸುಮಾರು 2012 ಸಮಯದಲ್ಲಿ ಫೋರ್ಜರಿಯಾಗಿ ಮಿಷಿನ್ಗಳನ್ನು ತಂದೆ ಲೆವೆಲ್ ಮಾಡಿ ರಾತ್ರಿ ಕೂಡ ಮಿಷಿನ್ ಬಂದಿರೋದು. ಒಂದು 12 ಗಂಟೆಗೆ ನಾವು ಆ ಮನೆಯಲ್ಲಿ ಇರುವಾಗ 3 ಮಿಷಿನ್ಗಳು 3 ದಿಕ್ಕಿನಲ್ಲಿ ಬಂದು ದಾಳಿ ಮಾಡಿದ್ದು. ಇದೊಂದು ಫಿಲ್ಮಿ ಸೀನ್ ಆಗಿದೆ, ಆ ರೀತಿ ಇತ್ತು. ನಂತರ ಸಮಯದಲ್ಲಿ 2016ರಿಂದ ಇದು ಈ ರೀತಿ ಅಂದ್ರೆ ನಮ್ಮ ಜಿಲ್ಲಾಧಿಕಾರಿಯವರ ಇದರಿಂದಾಗಿ ನಮಗೆ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ಅನುಮತಿ ಕೊಡ್ತಾ ಇದ್ರು. ಸ್ವಲ್ಪ ಕಷ್ಟಕರ ಆಗ್ತಿತ್ತು ಪರ್ಮಿಷನ್ ಎಲ್ಲ ತೆಗಲಿಕ್ಕೆ. ನಮಗೆ ಸ್ಪಂದಿಸಿದ್ದಾರೆ ಆಗಿನ ಅಧಿಕಾರಿಗಳು ಕೂಡ, MLA MP ಗಳು ಸ್ಪಂದಿಸಿದ್ದಾರೆ, ನಮಗೆ ಅವಕಾಶ ಕಲ್ಪಿಸಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಬೇಡಿಕೆ ಏನಿತ್ತಂದ್ರೆ ಆ ಜಾಗ ಕಂಪ್ಲೀಟ್ ಆಗಿ ಅಲ್ಲೇ ಉಳಿಬೇಕು, ಡಿನೋಟಿಫೈ ಆಗಬೇಕು, ಅದಕ್ಕೊಂದು ದಾರಿಯ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ. ಈಗ ಇರುವಂತಹ ಜಾಗ ಹೇಗಿದೆ ಅಂದ್ರೆ ಅಲ್ಲಿ SEZ ಇದು ಎಂಟೈರ್ ಏನು ಜಾಗ ಇದೆ ಅದರ ಪಕ್ಕ ಗ್ರೀನ್ ಬೆಲ್ಟ್ ಏರಿಯಾ ಅಂತ ಬರುತ್ತೆ. ಆ ಗ್ರೀನ್ ಬೆಲ್ಟ್ಗೆ ತಾಗಿಕೊಂಡು ಈ ಜಾಗವಿದೆ. ಈಗ ಇವನ್ SEZ ಅಕ್ವಿಸಿಷನ್ ಮಾಡಿದ್ರು ಅಲ್ಲಿ ಎಲ್ಲಾ ಜಾಗದಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗಿಲ್ಲ. ಇಲ್ಲಿ ಇಂಡಸ್ಟ್ರಿಗಳು ಬೆಳವಣಿಗೆ ಆಗ್ತಾನೆ ಇಲ್ಲ. ಒಂದು ರೀತಿಯಲ್ಲಿ ನೋಡಿ ಈ ರೀತಿಯೆಲ್ಲ ಆಗಿರ್ಬಹುದು. ನಂತರ ಆ ಜಾಗವನ್ನ ಏನು ಉಳಿದಿರುವಂತಹ ಜಾಗವನ್ನ ಓಪನ್ ಇಂಡಸ್ಟ್ರಿ ಮಾಡ್ಬೇಕಂತ ಒಂದು ಇದು ತಂದ್ರು SEZ ಅವರು. ಓಪನ್ ಇಂಡಸ್ಟ್ರಿಗೆ ಅಂತಹ ರಸ್ತೆ ಅಭಿವೃದ್ಧಿ ಕೂಡ ಮಾಡಿದ್ರು. ಆ ರಸ್ತೆ ಸಪ್ರೇಟ್ ಆಗಿ ಮಾಡುವಂತಹ ನಮ್ಮ ಬಂಡಿಸಾನ ಏನಿದೆ ಉಳಗುಡ್ಡೆದು ಅದಕ್ಕೆ ಹತ್ತಿರವೇ ಬಂದಿದೆ. ಅಲ್ಲಿಂದ ಒಂದು ಕನೆಕ್ಟಿವಿಟಿ ಕೊಡ್ಲಿಕ್ಕೆ ಯಾರಿಗೂ ಏನು ಸಮಸ್ಯೆ ಇಲ್ಲ, ಇವನ್ SEZಗೂ ಇಲ್ಲ, ಸೆಂಟ್ರಲ್ ಗವರ್ಮೆಂಟ್ಗೂ ಇಲ್ಲ, ಎಲ್ರಿಗೂ ಅದನ್ನು ಒಂದು ಅವಕಾಶ ಕಲ್ಪಿಸಿ ಕೊಡ್ಬಹುದು. ನಂತರ ಬಜ್ಪೆ ಗ್ರಾಮಕ್ಕೆ ಮೊದಲಿದ್ದಂತಹ ಏನು ಕಾಳು ದಾರಿ ಇದೆ, ರಸ್ತೆನೇ ಇತ್ತು, ಆ ದಾರಿ ಕೂಡ ನಮ್ಮ ಮನೆಯಿಂದ ಒಂದು 200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. 200 ಮೀಟರ್ ಅಲ್ಲಿ ಇವರ ಬೌಂಡ್ರಿ ಇದೆ, SEZ ಇದು ಬೌಂಡ್ರಿ ಇದೆ. ಇದನ್ನ ಕೂಡ ಅಭಿವೃದ್ಧಿ ಮಾಡಿ ಕೊಟ್ರೆ ನಮಗೆ ಏನು ಬಂಡಿಸಾನವಿದೆ ಅದನ್ನು ನಾವು ಜೀರ್ಣೋದ್ಧಾರ ಮಾಡಿ ಒಳ್ಳೆ ರೀತಿಯಲ್ಲಿ ಆ ಸನ್ನಿಧಾನವನ್ನು ನಿರ್ಮಿಸಬಹುದಂತಹ ನಮ್ಮ ಇದು ಇಚ್ಛೆ. ಹಾಗಾಗಿ ಈಗ ಅಲ್ಲಿ ಪ್ರಶ್ನೆ ಚಿಂತನೆ ಮಾಡಿರುವಾಗಲೂ ಹೇಳಿರೋದು ಇಷ್ಟೇ, ಇನ್ನೊಂದು 2 ವರ್ಷದ ಸಮಯದಲ್ಲಿ ಇದು ಜೀರ್ಣೋದ್ಧಾರ ಆಗ್ಲಿಕ್ಕಿದೆ. ನಿಮ್ಮ ಕಡೆಯಿಂದ ಏನು ಈ ಗ್ರಾಮಕ್ಕೆ ನಿಮ್ಮ ಎಲ್ಲ ಪ್ರಯತ್ನ ಬೇಕು, ಎಲ್ಲರೂ ಸೇರ್ತಾರೆ ಇದಕ್ಕೆ, ಈ ರೀತಿ ಒಂದು ಸನ್ನಿವೇಶ ಆಗುತ್ತೆ ಅಂತ ಕೂಡ ಆ ಪ್ರಶ್ನೆ ಚಿಂತನೆಯಲ್ಲಿ ಕೂಡ ಬಂದಿತ್ತು. ಇಲ್ಲಿ ಎಲ್ಲ ತುಳುನಾಡೆ ಸೇರುತ್ತೆ, ನಿಮಗೆ ಮೇಲಿನ ಇದರಿಂದ ಗೌರ್ಮೆಂಟ್ ಇಂದ ಕೂಡ ಇದಕ್ಕೆ ಅನುಮತಿ ಸಿಗುತ್ತೆ, ನಮ್ಮ ಏನು ಅಧಿಕಾರಿಗಳಿದೆ ಇದಕ್ಕೂ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಚಿಂತನೆಯಲ್ಲಿ ಕೂಡ ಬಂದಿತ್ತು. ಅದೇ ದಾರಿಯಲ್ಲಿ ಈಗ ಹೋಗ್ತಾ ಇದೆ. ನಾವು ಅವರಿಂದ ಮನವಿ ಮಾಡ್ತಾ ಇದ್ದೇವೆ, ಅವರು ನನಗೆ ಸ್ಪಂದಿಸ್ತಾ ಇದ್ದಾರೆ, ಅವರು ಮೇಲಧಿಕಾರಿಗಳಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಆಗುವಂತಹ ನಮಗೆ ಇನ್ನೂ ಇದಕ್ಕೆ ಸಪೋರ್ಟ್ ಬೇಕಾಗುತ್ತೆ, ಎಲ್ಲಾ ತುಳುನಾಡಿನವರಿಂದ ಸಪೋರ್ಟ್ ಬೇಕಾಗುತ್ತೆ, ಇದನ್ನು ಮಾಡಲೇಬೇಕಂತ. ಈಗ ಒಂದು ಬರುವಂತಹ ಮೇ ತಿಂಗಳಲ್ಲಿ ನಮ್ಗೆ ಅಲ್ಲಿ ಬಂಡಿ ಉತ್ಸವ ಇದೆ, ಪಗ್ಗುದ ಪುನ್ನಮೆ ಹೇಳ್ತಾರೆ, ಆ ಸಮಯದಲ್ಲಿ ಬಂಡಿ ಉತ್ಸವ ಇದೆ. ನಮ್ಮ ದೈವದ ಈಗ ಆಗಿರುವಂತಹ ಮಾರಿ ಪೂಜೆಯಲ್ಲಿ ದೈವ ತಿಳಿಸಿದಂತೆ ನೀವು ಸಣ್ಣ ಮಟ್ಟಿನಲ್ಲಿ ನಮ್ಗೆ ಈಗ ಹೇಗಂದ್ರೆ ಅಂಚು ಎಲ್ಲ ಬೀಳುವಂತಹ ಸ್ಥಿತಿಯಲ್ಲಿದೆ. ಈ ಸ್ಥಿತಿಯಲ್ಲಿ ನನ್ನನ್ನ ಇಲ್ಲಿ ಬಂಡಿ ಉತ್ಸವ ಮಾಡಿ ನಂಗೆ ಆ ಉತ್ಸವ ಸಂದುವುದಿಲ್ಲ. ನೀವು ಅದನ್ನೇ ಎಲ್ಲ ರಿಪೇರಿ ಮಾಡಿ ಸರಿ ಮಾಡಿ ನಂತರ ಆ ಬಂಡಿ ಉತ್ಸವವನ್ನ ಮಾಡಿ, ಈಗ ಸದ್ಯಕ್ಕೆ ಚಿಕ್ಕ ಮಟ್ಟಿನಲ್ಲಿ ರಿಪೇರಿ ಮಾಡಿ, ನಂತರ ಇದನ್ನು ಒಂದು 2 ವರ್ಷದಲ್ಲಿ ಎಲ್ಲ ಅನುಮತಿಗಳನ್ನ ಪಡೆದು ನಿಮ್ಗೆ ಆ ಅನುಮತಿಯನ್ನು ನಾವು ಕೊಡಿಸ್ತೇನೆ. ನೀವು ಈ ದಾರಿಯಲ್ಲಿ ಹೋಗಿ, ನೀವು ನಿಮಿತ್ತ ಮಾತ್ರ, ನೀವು ಈ ಮುಂಭಾಗದಲ್ಲಿ ಹೋಗಿ, ನಾನು ಅದನ್ನ ಕೆಲಸವನ್ನ ಮಾಡಿಕೊಡುತ್ತೇನೆ ಅಂತ ದೈವ ನಮ್ಗೆ ಇದು ಕೊಟ್ಟಿದೆ, ಆದೇಶ ಕೊಟ್ಟಿದೆ. ಅದರ ಪ್ರಕಾರ ನಾವೆಲ್ಲರೂ ಅದನ್ನ ಮಾಡ್ತಾ ಕೊಂಡೋಗ್ತಾ ಇದ್ದೇವೆ. ಈ 2 ವರ್ಷದ ನಂತರ ನಾವು ಅದನ್ನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಇದು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ ನಮ್ಗೆ ಆ ಜಾಗವನ್ನ ಡಿನೋಟಿಫೈ ಮಾಡಿ ಕೊಡುವ ಹಾಗೆ ಮಾಡ್ಬೇಕಂತ ನಮ್ಮ ಲಕ್ಷ್ಮಣ್ ಅವರೀಗ ಕಳೆದೊಂದು 10 ವರ್ಷ ಹಿಂದಿನ ಘಟನೆ ಅಂತ ಹೋಗೋದಾದ್ರೆ, ಕಳೆದ 10 ವರ್ಷಗಳಿಂದ ತಾವು ಯಾವ ತರ ಪೂಜೆ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ? ಅಂದ್ರೆ ತಮ್ಗೆಲ್ಲ ಕೂಡ ಅವಕಾಶಗಳು ಸರಿಯಾಗಿ ಸಿಗ್ತಾ ಇತ್ತಾ? ಯಾವ ತರ ಅದರ ಒಳಗಡೆ ಹೋಗ್ತಾ ಇದ್ರಿ? ಅಂದ್ರೆ ತಾವೊಬ್ರು ಹಿರಿಯರಾಗಿ ಯಾವ ತರ ತಾವು ಕಷ್ಟವನ್ನು ಅನುಭವಿಸ್ತಾ ಇದ್ರಿ ಅಂತ ಹೇಳಿ ಹೋಗುವಂತ ವ್ಯವಸ್ಥೆಗಳೆಲ್ಲ ಇತ್ತ ಲಕ್ಷ್ಮಣ್ ಅವರಿಗೆ? ನಾವು ಇಷ್ಟರ ತನಕ ಯಾವ ಪೂಜೆಯನ್ನು ಉಳಿಸಲಿಲ್ಲ. ಕಷ್ಟ ಇತ್ತು ಈ 10 ವರ್ಷ. ಕಷ್ಟ ಅಂದರೆ ಇಷ್ಟರ ತನಕ ಕೆಲವೊಮ್ಮೆ ದೂರದಿಂದ ಬರ್ತಿದ್ರು. ಏನಂದರೆ ಹಾವು ಕಾಡಿದರೆ, ಏನಾದರೆ ತುಂಬಾ ಕಷ್ಟ ಇದ್ದರೆ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಭಕ್ತಾದಿಗಳು ಅದೇ ಸಾನ್ನಿಧ್ಯಕ್ಕೆ ಬರಬೇಕು, ಅಲ್ಲಿಗೆ ಹೌದೌದು, ಅವರಿಗೆ ನಮಗೆ ತುಂಬಾ ಕಷ್ಟ ಕೊಡ್ತಿದ್ರು ಬರುವಾಗ. ಸ್ವಲ್ಪ ಅವರ ಹತ್ರ ಹೇಳಿ ಮತ್ತೆ ಯಾರನ್ನು ಇದು ಮಾಡಿ
ಬಿಡ್ತಿದ್ದರು. ಅವರಿಗೆ ಸಮಸ್ಯೆ ಯಾವ ರೀತಿ ಆಗುತ್ತಿತ್ತು ಅನ್ನೋ ಒಂದು ರೀತಿಯಲ್ಲಿ ಹೇಳುದಾದ್ರೆ, ನಮ್ದು ಮೊದಲಿದ್ದು ದಾರಿ ತುಂಬಾ ಬಸ್ಪಿಗೆ ಹತ್ರ ಆಗ್ತಾ ಇತ್ತು. ಅವ್ರಿಗೆ ಪೇಟೆಗೆ ಹೋಗ್ಬೇಕಿದ್ರೆ ಅದೆಲ್ಲ ದಾರಿಯಲ್ಲಿ ಹೋಗ್ತಾ ಇದ್ರು. ವಾಹನದ ವ್ಯವಸ್ಥೆ ಇರಲಿಲ್ಲ ಆ ಸಮಯದಲ್ಲಿ, ನಡ್ಕೊಂಡು ಹೋಗುವಂತಹ ದಾರಿ ಇತ್ತು. ನಂತರದ ಸಮಯದಲ್ಲಿ ಇವರು ಆ ರಸ್ತೆಯನ್ನ ಕಾಂಪೌಂಡ್ ಅಲ್ಲಿ ಕಟ್ಟಿ ಬಂದ್ ಮಾಡಿಬಿಟ್ರು. ಆ ನಂತರ ನಮ್ಗೆ ಬಸ್ಪಿಗೆ ಹೋಗೋದಾದ್ರೆ 7 ಕಿಲೋಮೀಟರ್ ದಾರಿಯಲ್ಲಿ ಹೋಗ್ಬೇಕಿತ್ತು. ಇದೆಲ್ಲ ಇಂತಹ ಕಷ್ಟಗಳು ಕೊಟ್ಟಿದ್ದಾರೆ. ನಂತರ ಈ ಪವರ್ ಕನೆಕ್ಷನ್ ಇದಿರಬಹುದು, ನಂತರ ಈ ಗೇಟ್ ಪಾಸ್ ಇದ್ದು ಕಾಲಕ್ರಮೇಣ ಅವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಬಂದಿರೋದು, ಇಲ್ಲದ್ರೆ ಯಾರಾದ್ರೂ ಅಲ್ಲಿ ಬರುವುದಂತ ಇದ್ರೆ ಅವರಿಗೆ ತಡೆ ಮಾಡಿ ಅವರಿಗೆ ನಿಲ್ಲಿಸುವುದಂತದ್ದು, ಈ ರೀತಿ ಅವರಿಗೆ ಕಷ್ಟ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಅನಾರೋಗ್ಯದಿಂದ ಬರುವಂತಹ ಭಕ್ತಾದಿಗಳನ್ನ ಅದರ ಒಳಗಡೆ ಆ ಕ್ಷೇತ್ರದ ಬಳಿ ಕರ್ಕೊಂಡು ಹೋಗ್ಬೇಕಂತಾದ್ರೆ ಗೇಟ್ ಪಾಸ್ ನ ಅಗತ್ಯತೆ ಇತ್ತು. ಇದೆಲ್ಲ ಕೂಡ ಕಷ್ಟ ಆಗ್ತದೆ. ಕೇವಲ ಸಂಕ್ರಾಂತಿ ಅಥವಾ ವಾರ್ಷಿಕ ಉತ್ಸವವನ್ನ ನಡೆಸುವಂತದ್ದು ಮಾತ್ರ ಆಗಿರ್ಲಿಲ್ಲ, ದಿನನಿತ್ಯದ ಕಾರ್ಯಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು ಅನ್ನೋದು. ಅಶ್ವಿನ್ ಅವರೇ, ಇದೆಲ್ಲವೂ ಕೂಡ ಸರಿಯಾಗಿ ನಡೀತಾ ಇತ್ತು ಅಂದ್ರೆ ಸರ್ಕಾರ ಅಥವಾ ಜಿಲ್ಲಾಧಿಕಾರಿಗಳು, ಪ್ರಮುಖ ಅಧಿಕಾರಿಗಳು, SEZ ನ ಅಧಿಕಾರಿಗಳು ಇವರೆಲ್ಲರ ಜೊತೆ ಮಾತುಕತೆ ನಡೆದು ನಿಮ್ಮ ಕಾರ್ಯ ಏನಿದೆ ಅದನ್ನು ನಡೆಸ್ಕೊಂಡು ಹೋಗಿ ದೈವದ ಕಾರ್ಯಕ್ಕೆ ನಮ್ಮ ಯಾವುದೇ ಅಡಚಣೆಗಳು ಅಡ್ಡಂತರಗಳು ಇಲ್ಲ ಅಂತ ಒಪ್ಪಿಕೊಂಡ ಮೇಲೂ ಕೂಡ ಈಗ ಒಮ್ಮಿಂದ ಮೇಲೆ ತಿರುಗಿ ನಿಲ್ಲೋದಕ್ಕೆ ಕಾರಣ ಏನು? ಏನಾದರೂ ಮನಸ್ತಾಪಗಳು ಅಥವಾ ಬೇರೆ ಏನಾದರೂ ಘಟನೆಗಳು ನಡೆದಿತ್ತ ಅಲ್ಲಿ? ಅಂಥ ಘಟನೆಗಳು ಯಾವುದು ನಡೀಲಿಲ್ಲ ನಮಗೆ ತಿಳಿದ ಹಾಗೆ. ಅಂಥ ಘಟನೆಗಳಿಗೆ ಹೋಗುವವರು ಯಾರು ಇಲ್ಲ. ಈಗ ಏನಾಗಿರ್ಬೋದು ಅಂತ ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಒಮ್ಮಿಂದೊಮ್ಮೆಲೆ ಅಂತ ಹೇಳಿದ್ರೆ ಇಲ್ಲಿ ಯಾರಿಗೂ ಕೂಡ ಇಂಟರ್ಲಿಂಕ್ ಇಲ್ಲ. ಅಂದ್ರೆ ಇದು ಏನೋ ಅಷ್ಟು ದೊಡ್ಡ ವಿಷಯ ಅಲ್ಲದ ಕಾರಣ ಅದನ್ನು ದಿನನಿತ್ಯ ಚರ್ಚಿಸುವಂತಹ ಸಂದರ್ಭಗಳು ಸಿಕ್ಕಿರ್ಲಿಕ್ಕಿಲ್ಲ ಅಧಿಕಾರಿಗಳಿಗೆ. ನಾವು AC ಅವರನ್ನು ಹೋದ್ರೆ AC ಅವರು ಸೆಸ್ಸಿನ ಮೇಲಾಧಿಕಾರಿಯವರನ್ನು ಕರೆ ಮಾಡಿ ಏನಾಯ್ತು, ಅವರು ಇಲ್ಲಿ ಬಂದಿದ್ದಾರೆ ಅಂತ ಕೇಳುವಂಥದ್ದು, ಸೆಸ್ಸಿನವರು AC ಅವರಿಗೆ ಕರೆ ಮಾಡಿ ಕೇಳುವಂಥದ್ದು. ಇದು ಇಲ್ಲಿ ಇವರು ಸಂಪರ್ಕ ಮಾಡಬೇಕು ಅಂತಿದ್ರೆ ಮಧ್ಯದಲ್ಲಿ ನೆಲ್ಲಿದಡಿಯಿಂದ ಯಾರಾದ್ರೂ ಹೋಗಿ ಏನಾದ್ರೂ ಒಂದು ಅರ್ಜಿಯನ್ನು ಕೊಡಬೇಕಾಗ್ತದೆ. ಈಗ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಅಧಿಕಾರಿಗಳು ಬದಲಾವಣೆ ಆಗ್ತಾ ಇರ್ತಾರೆ. ಹೊಸದಾಗಿ ಬಂದಂತಹ ಅಧಿಕಾರಿಗಳಿಗೆ ಹಿಂದೆ ಏನು ನಡೆದಿದೆ ಅಂತ ಹೇಳಿ ಅದನ್ನು ತಿಳಿದುಕೊಳ್ಳಿಕ್ಕೆ ಒಂದು ಸ್ವಲ್ಪ ಸಮಯಾವಕಾಶ ಬೇಕಾಗಿರ್ಬೋದು. ಹೀಗಾಗಿ ನಾವು ಇದರಲ್ಲಿ ಯಾರನ್ನೂ ದೂರ್ಲಿಕ್ಕೆ ಹೋಗುವುದಿಲ್ಲ. ಅಧಿಕಾರಿಗಳು ಅವರ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ನಮ್ಮದೇ ಆದಂತಹ ಸರ್ಕಾರದಲ್ಲಿ ಇರುವಂತಹ ನಮ್ಮ ಮುಖಂಡರು ಅವರಿಗೆ ತಿಳಿದಿರ್ತದೆ ತುಳುನಾಡು ಏನು, ದೈವಾರಾಧನೆ ಏನು, ಯಾಕಾಗಿ ಮಾಡ್ತಾರೆ ಅಂತ ತಿಳಿದಿದ್ದ ಕಾರಣ ಅವರು ಇದಕ್ಕೆ ಅನುಮತಿಯನ್ನು ದೊರಕಿಸಿ ಕೊಡ್ತಾ ಇದ್ರು. ಈ ಸಂಬಂಧ ಎಲ್ಲಿ ಕಡಿದು ಬಿತ್ತು ಅಥವಾ ಯಾಕಾಗಿ ಹೀಗಾಯ್ತು ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದ್ರೆ ಆದದ್ದು ಆಗಿ ಹೋಯಿತು. ಮುಂದಕ್ಕೆ ಇದಕ್ಕೊಂದು ಒಳ್ಳೆಯ ಅವಕಾಶ ಸಿಗಬೇಕು. ಈಗ ತಮ್ಮ ಬೇಡಿಕೆಗಳಿಗೆ ಏನಿರುವಂಥದ್ದು ಪ್ರಮುಖವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ? ನಮ್ಮ ಬೇಡಿಕೆಗಳು ಏನು ಅಂತ ಹೇಳಿದ್ರೆ, ಅಲ್ಲಿ ದೈವ ಇರುವಂತಹ ನೆಲ್ಲಿದಡಿ ಗುತ್ತುವಿನ ಜಾಗ ಅದು ದೈವಕ್ಕೆ ಸಂಬಂಧಪಟ್ಟಂತಹ ಜಾಗ. ಅದಲ್ಲದೆ ಊರು ಸಂಬಂಧಪಟ್ಟು ಅವರು ಆರಾಧನೆ ಮಾಡಿಕೊಂಡು ಬಂದಿರುವಂತಹ ಉಳಗುಡ್ಡೆಯ ಬಂಡಿಸ್ಥಾನ, ಈ ಎರಡೂ ಜಾಗ ತುಂಬಾ ಸಮೀಪದಲ್ಲೇ ಇರುವಂಥದ್ದು, ದೂರ ದೂರ ಏನೂ ಇಲ್ಲ. ಈ ಎರಡೂ ಜಾಗಕ್ಕೆ ಸಂಬಂಧಪಟ್ಟಂತಹ ಸ್ಥಳಾವಕಾಶ ಏನಿದೆ ಅದನ್ನೊಂದು ಡಿನೋಟಿಫೈ ಮಾಡಿ ನೆಲ್ಲಿದಡಿ ಗುತ್ತಿನ ಮನೆತನದ ಚಾವಡಿಯನ್ನೂ ಪುನರ್ ನಿರ್ಮಾಣ ಮಾಡುವ ಹಾಗೆ, ಹಾಗೂ ಒಳಗುಡ್ಡೆ ಸಾನದ ಬಂಡಿ ಸಾನವನ್ನು ಪುನರ್ ನಿರ್ಮಾಣ ಮಾಡಿ ಊರಿನವರು ದಿನನಿತ್ಯದ ಕರ್ತವ್ಯಗಳಿಗೆ ಅದಕ್ಕೆ ಸಂಬಂಧಪಟ್ಟವರು ಯಾರ್ಯಾರು ಇದ್ದಾರೋ ಅಥವಾ ಅದರ ಭಕ್ತರು ಯಾರ್ಯಾರು ಇದ್ದಾರೋ ಅಥವಾ ಆ ದೈವವನ್ನು ಮೊರೆ ಹೋಗಿ ಬರುವಂತಹ ಕಷ್ಟ ಇಟ್ಕೊಂಡು ಮೊರೆ ಹೋಗಿ ಬರುವಂತಹ ಭಕ್ತರು ಯಾರಿದ್ದಾರೋ ಅವರಿಗೆ ಆ ದೈವವನ್ನು ಸಂದರ್ಶನ ಮಾಡುವಂಥ, ದೈವಕ್ಕೆ ಕೈ ಮುಗಿಯುವಂತಹ ಅಥವಾ ತೀರ್ಥ ಪ್ರಸಾದವನ್ನು ಸ್ವೀಕರಿಸುವಂತಹ ಆ ದಾರಿ ಸುಲಭ ಆಗಬೇಕು. ಅಲ್ಲಿಗೆ ಒಂದು ನೇರ ಸಂಪರ್ಕವನ್ನು ಒದಗಿಸಿಕೊಟ್ಟು ಆ ಕಂಪನಿಗಳಿಂದ, ಈಗೇನು ಕೈಗಾರಿಕೆಗಳಲ್ಲಿ ಇವೆಯೋ ಆ ಕಂಪನಿಗಳಿಂದ ಈ ಜಾಗವನ್ನು ಪ್ರತ್ಯೇಕವಾಗಿ ಅದಕ್ಕೆ ಏನು ಮಾಡಬೇಕು, ಸರ್ಕಾರದಿಂದ ಅದಕ್ಕೆ ಏನು ಬೇಕು, ಕಾಂಪೌಂಡು ಅಲ್ಲ ಅಥವಾ ಏನು ನಿರ್ಮಾಣ ಮಾಡ್ತಾರೋ ಅದು ಅವರಿಗೆ ಬಿಟ್ಟಿರುವಂಥ ಕಂಪನಿಗಳಲ್ಲಿ ಅವಕಾಶ ಇರುತ್ತದೆ. ಆದ್ರೂ ನಮಗೆ ಇಷ್ಟಕ್ಕೆ ದೈವಾರಾಧನೆಗೆ ಚ್ಯುತಿ ಬಾರದ ಹಾಗೆ, ಮಾಡುವಂತಹ ಕರ್ತವ್ಯಗಳಿಗೆ ವ್ಯತ್ಯಾಸ ಆಗದ ಹಾಗೆ ಅಲ್ಲಿ ದೈವದ ಒಂದು ಕೈಂಕರ್ಯಗಳನ್ನು, ಪೂಜೆಗಳನ್ನು, ವಿಧಿವಿಧಾನಗಳನ್ನು, ವಾರ್ಷಿಕವಾದ ಪಂಚಪರ್ವಗಳನ್ನು ನಡೆಸಿಕೊಂಡು ಹೋಗುವಲ್ಲಿ ಮುಂದಕ್ಕೆ ಪುನಃ ಸರ್ಕಾರ ಅಥವಾ ಯಾರಿಗೂ ಸಮಸ್ಯೆ ಕೊಟ್ಟುಕೊಂಡು ಅವರ ಸಮಯವನ್ನು ಕಿತ್ತುಕೊಂಡು ಆ ಅರ್ಜಿಗಳು ಮೇಲ್ಮನವಿಗಳನ್ನು ಸಲ್ಲಿಸಿಕೊಂಡು ಅದಕ್ಕೆ ಉತ್ತರವನ್ನು ಕಾದು ಆ ಉತ್ತರ ಸಿಕ್ಕಿದ ಮೇಲೆ ತಯಾರಿ ಮಾಡಿ ಇದೆಲ್ಲ ಸಮಸ್ಯೆಗಳನ್ನು ನಾವು ಅನುಭವಿಸಿದ್ದಾಯಿತು. ಮುಂದಕ್ಕೆ ಆ ಸಮಸ್ಯೆಗಳು ಯಾರಿಗೂ ಬರದ ಹಾಗೆ ತುಳುನಾಡಿನ ಸರ್ವ ಭಕ್ತ ಬಾಂಧವರಿಗೆ, ನೆಲ್ಲಿದಡಿ ಮನೆತನದವರಿಗೆ, ಬಜಿಪ್ಪೆ ಗ್ರಾಮದವರಿಗೆ ಈ ಕಾಂತೇರಿ ಧೂಮಾವತಿಯ ಆರಾಧನೆ ಮಾಡುವಂಥ ಒಂದು ಮುಕ್ತ ಅವಕಾಶವನ್ನು
ಸೆಸ್ನ ಅಧಿಕಾರಿಗಳು ಹಾಗೂ ನಮ್ಮ ಸರ್ಕಾರವು ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ನಮ್ಮದೊಂದು ಕೋರಿಕೆ. ಅಲ್ಲ, ಈಗ ತಿಂಗಳ ಸಂಕ್ರಮಣವನ್ನ ನಡೆಸೋದಕ್ಕೇನೆ ಬಂದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳಿರುವಂಥದ್ದು, ಅದಕ್ಕೆ ಅವಕಾಶಗಳು ಕೊಡುವುದಿಲ್ಲ ಅಂತ ಹೇಳಿ ಈಗ ಹೇಮಂತ್ ಅವರು ಕೂಡ ಹೇಳಿದ್ರು, ಇನ್ನು 2 ವರ್ಷದ ದೈವದ ನುಡಿಯಾಗಿರುವಂಥದ್ದು 2 ವರ್ಷದ ಬಳಿಕ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥದ್ದು. ಈ ಕೇವಲ ಸಂಕ್ರಾಂತಿಯ ಪೂಜೆಯನ್ನ ನೆರವೇರಿಸೋದಕ್ಕೆ ಅವಕಾಶ ಕೊಡದವರು ಇನ್ನು 2 ವರ್ಷದ ಬಳಿಕ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಅವಕಾಶವನ್ನು ನೀಡಬಹುದು ಅಂತ ಅನಿಸ್ತಾ ಇದೆ ನೋಡಿ. ಅದಕ್ಕೇನೆ ನಾವು ಈ ಪ್ರತಿಭಟನೆಗೆ ಬಂದಿರುವಂಥದ್ದು. ಸಂಕ್ರಾಂತಿ ಅವಕಾಶ ಮಾತ್ರವಲ್ಲ, ನಮಗೆ ಈಗ ಅಶ್ವಿನಿ ಅವರು ಹೇಳಿದ ಹಾಗೇನೆ ಅದಕ್ಕೆ ಎಂಟೈರ್ ಆ ಜಾಗ ಏನಿದೆ ಅದನ್ನು ಡಿನೋಟಿಫೈ ಮಾಡಿ ಅದಕ್ಕೆ ಸಪ್ರೇಟ್ ಆಗಿ ಒಂದು ರಸ್ತೆ ಅವಕಾಶವನ್ನು ಕೊಟ್ಟು ಎಲ್ಲ ಜನಗಳಿಗೆ, ತುಳುನಾಡಿನ ಜನಗಳಿಗೆ ಅಲ್ಲಿಗೆ ಹೋಗಿ ಬರಲು ಅವಕಾಶ ಕೊಡುವಂತೆ ಮಾಡಲಿಕ್ಕೆ ನಮ್ಮ ಬೇಡಿಕೆ ಇರುವಂಥದ್ದು. ಓಕೆ ಓಕೆ ಲಕ್ಷ್ಮಣ್ ಅವರೇ, ತಾವು ಹೇಳೋದಾದ್ರೆ ಕೊನೆಯದಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ನೋಡಿ, ಇಷ್ಟರ ತನಕ ಎಲ್ಲ ಕಷ್ಟವನ್ನು ಅನುಭವಿಸಿದ್ದೇವೆ ನಾವು ಕೂಡ. ಅಲ್ಲದೆ ಅವರು ಕಂಪನಿ ಮಾಡಿದ್ದಾರೆ, ಕಂಪನಿಯವರು ಎಲ್ಲ ಮನುಷ್ಯರು ಎಲ್ಲ ಕಂಪನಿಗಳು ಬಂದು ನಮ್ಮ ಮನೆಯಲ್ಲಿ ಬಂದು ಕೂಗುತ್ತಾರೆ ಸಂಕ್ರಾಂತಿ ದಿವಸ. ನಮ್ಮನ್ನು ರಕ್ಷಿಸು, ನಮಗೆ ಯಾವುದೇ ಹಣವೂ ಇಲ್ಲ, ಕಂಪನಿ ಇಲ್ಲದ ಹಾಗೆ ಆಗಿದೆ, ನಮ್ಮನ್ನು ಏನಾದರೂ ಮಾಡುವ ರಕ್ಷಿಸುವ ಇರ್ತಾರೆ. ಅದಕ್ಕಾಗಿ ಅವರ ಹತ್ರ ಕೂಡ ಹೇಳ್ತೇನೆ, ನೀವೆಲ್ಲ ಇಲ್ಲಿ ನೋಡಿ ಗೌರ್ಮೆಂಟ್ ಎಸ್ಎಡ್ನವರ ಅವರಿಗೆ ಹೇಳಿ ಸರಿಪಡಿಸಲಿಕ್ಕೆ ನೀವು ಜಾಗ ಕೊಟ್ಟಿದ್ದೀರಿ, ಅವರ ನಿಮಗೆ ಜಾಗ ಕೊಟ್ಟರೆ ಅದಕ್ಕೆ ಬೇಕಾಗಿರುವ ಆ ದೈವಕ್ಕೆ ಬೇಕಾದ ರಸ್ತೆಯನ್ನು ಹಾಗೂ ಆ ಸ್ಥಳವನ್ನು ಬಿಟ್ಟುಕೊಡಲು ಹೇಳಿ, ನಿಮಗೆ ಒಳ್ಳೆಯದಾಗುತ್ತೆ. ದೈವವು ಕೂಡ ಹೇಳಿದೆ, ಅವರಿಗೆ ಕೂಡ ಹೇಳಿದೆ. ದೈವದ ನುಡಿ ಏನಾಗಿತ್ತು ಸರ್? ದೈವದ ನುಡಿ ಇದೆಲ್ಲ ಸರಿಯಾದರೆ ನಿಮ್ಮ ಕೂಡ ಕಂಪನಿ ಒಳ್ಳೆಯದಾಗುತ್ತೆ ಅಂತ ಹೇಳಿದೆ. ಅದಕ್ಕೆ ಬೇಕಾದ ರಸ್ತೆ ದೈವ ಆಕ್ರೋಶದಲ್ಲೂ ನುಡಿ ಕೊಟ್ಟಿದೆ. ಹೇಗೆ ಅಂತ ಹೇಳಿದ್ರೆ, ಯಾನು ಉಮಿತ್ತ ತೂ ಮುಲ್ಪ ಯಾನು ಗುಮಲ್ನಾಗ ಗೊತ್ತಾಪುಂಡು ಅಂದ್ರೆ, ಇದು ಕನ್ನಡದಲ್ಲಿ ಹೇಳಿದರೆ, ನಾನು ಬೂದಿ ಮುಚ್ಚಿದ ಕೆಂಡದ ಹಾಗೆ ಇಲ್ಲಿ ಇದ್ದೇನೆ, ಒಂದು ವೇಳೆ ನನ್ನನ್ನು ಮುಟ್ಲಿಕ್ಕೆ ಬಂದ್ರೆ ನಾನು ಸುಡುವುದು ಗೊತ್ತಾಗ್ತದೆ ನಿಮಗೆ. ತುಂಬಾ ಕಷ್ಟ ಉಂಟು ಅವರಿಗೆ. ಎಲ್ಲಿವರೆಗೆ ಭಕ್ತಿಯಿಂದ ನೀವು ಆರಾಧನೆ ಮಾಡಿಕೊಂಡು ಹೋಗ್ತಿರೋ ಅಲ್ಲಿವರೆಗೆ ನಾನು ನಿಮಗೆ ಅನುಗ್ರಹಿಸ್ತೇನೆ. ಕಷ್ಟ ಇದೆ, ಆದ್ರೆ ನನ್ನನ್ನು ಮುಟ್ಲಿಕ್ಕೆ ಬರಬೇಡಿ. ಅಲ್ಲದೆ ಈ ಬಚ್ಚೆ ಊರಿಗೆ ದೈವವು ಅದುವೇ ಆದುದರಿಂದ ಅವರು ಯಾರೇ ಏನು ಆಗಲಿ, ಬಚ್ಚೆ ಊರಿನಲ್ಲಿ ಏನು ಮದುವೆ ಆಗಲಿ ಅಲ್ಲದ್ರೆ ಯಾವುದೇ ಕಾರ್ಯಕ್ರಮ ಆಗಲಿ, ಅಲ್ಲಿದ್ದು ಮುಂಚೆ ಬಂದು ಅಲ್ಲಿ ಭಕ್ತಿಯನ್ನು ಬೇಡಿದರೆ ಯಾವ ಕಷ್ಟ ಬರುವುದಿಲ್ಲ. ಇಷ್ಟರ ತನಕ ಬರಲಿಲ್ಲ. ಹಾಗೆ ಈ ಬೇರೆ ಅಲ್ಲದೆ ನಮ್ಮ ದೇವಿಯ ಆಟ ಕೂಡ ಅಲ್ಲಿ ಆಗುವುದಾದರೆ ಇಲ್ಲಿ ನಮ್ಮ ಮನೆಯಲ್ಲಿ ಏನಾದರೂ ಉತ್ಸಾಹ ಇದ್ದರೆ ಅಲ್ಲಿ ಮುಂದೆ ಮನೆಗೆ ಬಂದು ಅವರು ದೇವ ಹತ್ರ ಪ್ರಸಾದ ಕೊಂಡೋಗಿ ಮತ್ತೆ ಆ ಆಟ ಯಕ್ಷಗಾನವನ್ನು ನಡೆಸುತ್ತಾರೆ. ಇಷ್ಟ ತನಕ ಆಗಿದೆ. ಇನ್ನೂ ಕೂಡ ಯಾವಾಗಲೂ ದೈವವನ್ನು ಬಚ್ಚೆ ಊರಿನ ಮನುಷ್ಯರು ಅಹಂಕಾರ ಮಾಡಿದರೆ ಬಿಡುವುದಿಲ್ಲ ಯಾರನ್ನು, ನಮ್ಮನ್ನು ಕೂಡ, ಕುಟುಂಬದವರು, ಊರಿನವರು ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ. ಈ ಕ್ಷೇತ್ರ ಈಗ ಅಜೀರ್ಣಾವಸ್ಥೆಯಲ್ಲೂ ಕೂಡ ಇದೆ ಪ್ರಸ್ತುತ ಒಂದು ಹಂತದಲ್ಲಿ ನೋಡೋದಾದ್ರೆ, ಮತ್ತು ಈ ತರದಾದಂತಹ ಜಾಗದ ಕೆಲವೊಂದು ವಾದಗಳು ಇರೋದ್ರಿಂದ ತಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಲ್ಲಿ ನೆರೆಯಲ್ಲಿ ಇರುವಂತಹ ಜನರಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಕ್ಷೇತ್ರದಿಂದ? ಅಂಥದ್ದೇನಾದರೂ ಅನುಭವಕ್ಕೆ ಬಂದಿದೆಯಾ, ತಮ್ಮ ಗಮನಕ್ಕೆ ಬಂದಿದೆಯಾ? ಲಕ್ಷ್ಮಣ್ ತುಂಬಾ ಕಷ್ಟ ಉಂಟು. ಎಲ್ಲರೂ ಬರ್ತಾರೆ, ಬರ್ತಾರೆ. ನಮಗೆ ಇಷ್ಟ ತನಕ ಎಲ್ಲರೂ ಹೋದವರು ಪುನಃ ಹಿಂದೆ ಬಂದು ನಾವು ಇಲ್ಲೇ ಆಗಬೇಕು ಅಂತ ತುಂಬಾ ಇಚ್ಛೆ, ತುಂಬ ಸಂತೋಷದಿಂದ ಇದ್ದಾರೆ. ಇನ್ನು ಇಲ್ಲಿಯ ದೇವಸ್ಥಾನವು ಇಲ್ಲಿ ಆಗುತ್ತದೆ ಅಂತ ಎಲ್ಲರೂ ಸಂತೋಷದಿಂದಿದ್ದಾರೆ. ನಾವೆಲ್ಲ ಪ್ರಯತ್ನ ಮಾಡುವುದಾದ್ರೆ ತುಂಬ ಅವರಿಗೆ ಸಂತೋಷ. ಮುಂಚೆ ಹೇಳದೆ ಹೋಗಿದ್ದಾರೆ, ಅವರ ಮನೆಯಲ್ಲಿದ್ದ ದೈವಗಳಿಗೂ ಕೂಡ ಸುಖವಿಲ್ಲ. ಏನೆಂದರೆ ಈ ಅರಸನಾಗಿ ನಮ್ಮ ಮನೆಯ ಧೂಮಾವತಿಯು ಅರಸನಾಗಿರುವುದರಿಂದ ಅವರ ಮಾತು ಮೀರಿ ಹೋಗಿದ್ದಾರೆ. ಊರಿನವರು ಬಿಟ್ಟು ಮುಂಚೆ ನೆಲ್ಲಿದಡಿಗೆ ಬಂದು ಹೇಳಬೇಕಿತ್ತು, ಏನೆಂದರೆ ಹೀಗೆ ಆಗಿದೆ ಎಂದು ಯಾರೂ ಹೇಳಿಲ್ಲ. ಆದ್ದರಿಂದ ಅವರಿಗೆ ಎಲ್ಲರಿಗೆ, ಎಲ್ಲ ಊರಿನವರಿಗೆ ಕಷ್ಟ ಉಂಟು. ಆ ತಾಯಿಯನ್ನು ಮೊರೆ ಇಟ್ಟು ಒಳ್ಳೆಯ ರೀತಿಯನ್ನು ನಡೆದರೆ ಅವರಿಗೆ ಎಲ್ಲರಿಗೆ ಒಳ್ಳೆಯದಾಗುತ್ತೆ. ಇದಕ್ಕೆ ದಾಖಲೆ ಬೇಕಿದ್ರೂ ಇದೆ. ಅಂದ್ರೆ ಒಂದು 2022ರಲ್ಲಿ ಜೀರ್ಣೋದ್ಧಾರ ಸಮಾಲೋಚನಾ ಸಭೆ ಅಂತ ಬಸ್ಪೆ ಗ್ರಾಮದಲ್ಲಿ ನಡೆದಿತ್ತು. ಆ ಸಭೆಯಲ್ಲಿ ಗ್ರಾಮದ ಎಲ್ಲ ಜನಗಳು ಸೇರಿದ್ರು. ಈ ಸೇರಿರುವಾಗ ಎಂಡೋಮೆಂಟ್ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಬಂದಿದ್ರು.
ಬಂದಿರುವಾಗ ಈ ಬಗ್ಗೆ ನಾವು ಪ್ರಸ್ತಾಪನೆ ಮಾಡಿದ್ವಿ. ಆ ದೈವಸ್ಥಾನವನ್ನು ಅಲ್ಲೇ ಉಳಿಸಿ ನಾವು ಜೀರ್ಣೋದ್ಧಾರ ಮಾಡುವಂತಹ ಇದಕ್ಕೆ ಹೋಗುವ ಅಂತ. ಆ ಸಮಯದಲ್ಲಿ ಎಲ್ಲರೂ ಜನಗಳು ಕೈ ಎತ್ತಿ ಅವರ ಇದನ್ನು ತೋರಿಸಿದ್ದಾರೆ, ಅಂದ್ರೆ ಓಕೆ ಅಂತ ಹೇಳಿದ್ದಾರೆ, ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅದು ದಾಖಲೆ ಕೂಡ ಇದೆ, ಎಂಡೋಮೆಂಟ್ ಅಧಿಕಾರಿಗಳ ಮಾಜರ್ ಮಾಡಿರುವಂತಹ ದಾಖಲೆಗಳನ್ನು ಕೂಡ ಇದೆ. ಹಾಗಾಗಿ ಊರಿನವರಿಗೂ ಅದನ್ನು ಅಲ್ಲೇ ಉಳಿಸಬೇಕು, ಅದನ್ನು ಅಲ್ಲೇ ಅಭಿವೃದ್ಧಿ ಪಡಿಸಬೇಕು. ನಮಗೆ ದಿನಾಲು ಅಲ್ಲಿ ಹೋಗಿ ಬರಲು, ನಮ್ಮ ಏನು ಪ್ರಾರ್ಥನೆ ಮಾಡಲಿಕ್ಕಿದೆ ಅಲ್ಲಿ ಮಾಡಲಿಕ್ಕೆ, ಹೋಗಿ ಬರಲಿಕ್ಕೆ ರಸ್ತೆ ಅವಕಾಶ ಆಗಬೇಕಂತ ಕೂಡ ಇಚ್ಛೆ ಇದೆ. ಓಕೆ, ಎಸ್ ಅಶ್ವಿನ್ ಅವರೇ, ಕೊನೆಯದಾಗಿ ಹೇಳೋದಾದ್ರೆ ತಮ್ಮ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರ ಮತ್ತು ಪ್ರಸ್ತುತ ಆಗ್ತಾ ಇರುವಂಥ ಸಮಸ್ಯೆ ಬಗ್ಗೆ ಕೊನೆಯದಾಗಿ ಅವರಿಗೆ ಕ್ವಿಕ್ ಆಗಿ ಹೇಳೋದಾದ್ರೆ. ಏನು ಇಲ್ಲ, ಏನು ಅಂತ ಹೇಳಿದರೆ ಇಲ್ಲಿ ಇದು ಕೇಂದ್ರ ಬಿಂದು ಅಂತ ಬಜ್ಪೆ ಗ್ರಾಮದಲ್ಲಿ ದೈವ ಒಂದು ನೆಲೆಗೆ ಅಥವಾ ದೈವ ಭಕ್ತಿಗೆ ಒಂದು ಕೇಂದ್ರ ಬಿಂದು ಆಗಿರುವ ಕಾರಣ ಕಷ್ಟ ತುಂಬ ಜನರಿಗೆ ಇರಬಹುದು. ಆದರೆ ಹೇಳಿಕೊಳ್ಳುವ, ಈಗ ನಮಗೂ ಕಷ್ಟ ಇತ್ತು, ನಮಗಿದ್ದ ಕಷ್ಟ ನಮಗೆ ಯಾರ್ಯಾರಿಗೆ ಗೊತ್ತಿತ್ತು ಅಂತ ಹೇಳಿದರೆ ನೆಲ್ಲಿದಡ್ಡಿ ಗುತ್ತಿ ಮನೆತನದವರಿಗೆ, ಬಜ್ಪೆ ಗ್ರಾಮದವರಿಗೆ, ರಾಜಕಾರಣದಲ್ಲಿರುವವರಿಗೆ, ಸೆಸ್ ಅಧಿಕಾರಿಗಳಿಗೆ. ಆದರೆ ಇವತ್ತು ಅದು ಆ ಮಿತಿಯನ್ನು ಮೀರಿ ಹೊರಗೆ ಬಂದು ನಮಗೂ ಇದೊಂದು ಅವಕಾಶ ಸಿಕ್ಕಿತು ಹೇಳಿಕೊಳ್ಳುವಂಥದ್ದು. ಅಂಥ ಅವಕಾಶ ಎಲ್ಲರಿಗೂ ಸಿಕ್ಕಿರ್ಲಿಕ್ಕಿಲ್ಲ. ಆದರೆ ದೈವದ ಒಂದು ಕರ್ತವ್ಯಗಳು ಆಗುವಂಥ ಸಮಯದಲ್ಲಿ ಕೂಡ ಇವರು ಹೇಳಿದಾಗ ಆಗ ಎಷ್ಟು ಜನ ಬರ್ತಾರೆ ಅಂತೇಳಿ ಮೊದಲೇ ಕೇಳ್ತಾರೆ, ಅವರ ಡಾಕ್ಯುಮೆಂಟ್ಗಳನ್ನೆಲ್ಲ ಮೊದಲೇ ಕಲೆಕ್ಟ್ ಮಾಡ್ತಾರೆ, ಅಷ್ಟೇ ಜನರಿಗೆ ಒಳಗೆ ಬರಲಿಕ್ಕೆ ಅವಕಾಶ. ಹಾಗಾಗಿ ಎಲ್ಲ ಗ್ರಾಮಸ್ಥರಿಗೆ ಬರುವಂಥ ಅವಕಾಶಗಳು ಸಿಗದ ಕಾರಣ ಅವರೆಲ್ಲ ಈ ದೈವ ಭಕ್ತಿಗೆ, ದೈವದ ಸೇವೆಯನ್ನು ನೋಡಲಿಕ್ಕೆ ವಂಚಿತರಾಗಿದ್ದಾರೆ. ಅವರೆಲ್ಲರಿಗೂ ಬರಲಿಕ್ಕೆ ಅವಕಾಶ ಇರಲಿಲ್ಲ. ಈ ಎಲ್ಲ ಕಷ್ಟಗಳಿಂದ ಮುಕ್ತಿ ಕೊಡಲಿಕ್ಕೆ ಒಂದು ದಾರಿ ಅಂತ ಹೇಳಿದರೆ ಆ ನೆಲ್ಲಿದಡಿ ಕ್ಷೇತ್ರಕ್ಕೆ ಹಾಗೂ ಒಳಗುಡ್ಡೆ ಕ್ಷೇತ್ರಕ್ಕೆ, ಆ ದೈವಸ್ಥಾನಕ್ಕೆ ಹೋಗುವಂಥ ದಾರಿಯನ್ನು ಕಲ್ಪಿಸಿಕೊಟ್ಟು ಅಲ್ಲಿ ನಡೆಯುವಂಥ ಕರ್ತವ್ಯಗಳಿಗೆ ಚ್ಯುತಿ ಬಾರದಾಗೆ ನಡೆದುಕೊಂಡು ಹೋಗುವಂಥ ದಾರಿಯನ್ನು ಸರ್ಕಾರದವರು ಕಲ್ಪಿಸಿಕೊಡುವಂತೆ ಆ ಜುಮಾದಿ ದೈವ ಅವರಿಗೆಲ್ಲರಿಗೂ, ಕಾಂತೇರಿ ಜುಮಾದಿ ದೈವ ಎಲ್ರಿಗೂ ಮನಸ್ಸು ಕೊಟ್ಟು ಈ ವ್ಯವಸ್ಥೆ ಅವ್ಯವಸ್ಥೆಯಿಂದ ವ್ಯವಸ್ಥಿತವಾಗದ ಹಾಗೆ ಒಂದು ಸುವ್ಯವಸ್ಥಿತವಾಗಿ ಇದರ ಏನು ಕಾರ್ಯಕ್ರಮಗಳಿದೆ ಅದು ನಡೆದುಕೊಂಡು ಹೋಗುವ ಹಾಗೆ ಒಳ್ಳೆಯ ರೀತಿಯಲ್ಲಿ ಹೋಗಬೇಕು. ಒಂದು ವೇಳೆ ಅಲ್ಲದೆ ಹೋಯಿತು ಅಂತಾದರೆ ಈಗ ಕರೆ ಮಾಡಿದವರು ಕೂಡ ಹೇಳಿದಾಗೆ ತುಳುನಾಡಿನವರೆಲ್ಲರೂ ಒಟ್ಟು ಸೇರಿಕೊಂಡು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಆ ರೀತಿಯ ವ್ಯವಸ್ಥೆ ಅಲ್ಲಾದರೂ ಹೋದರೂ ಸರಿ, ಅಂತೂ ಆ ಕ್ಷೇತ್ರ ಉಳಿಬೇಕು ಅನ್ನೋದು ನಮ್ಮದೊಂದು ಕೋರಿಕೆ. ಧನ್ಯವಾದಗಳು ಸರ್, ಮೂವರಿಗೂ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಎಸ್ ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಪ್ರಮುಖವಾಗಿ ಚರ್ಚೆಗಳು ಇರುವಂಥದ್ದು ದೇವಸ್ಥಾನದ ಮೂಲದ ವಿಚಾರವಾಗಿ. ಅನೇಕ ವರ್ಷಗಳ ಇತಿಹಾಸ ಇರುವಂಥ ಒಂದು ಕ್ಷೇತ್ರ. ಕೆಲವರ ಅಭಿಪ್ರಾಯಗಳಿದೆ, ದೈವಸ್ಥಾನ ರೀ, ದೈವ ನೋಡ್ಕೊಳ್ಳುತ್ತೆ, ನೀವ್ಯಾಕೆ ವಾದ ಮಾಡ್ತೀರಾ, ಚರ್ಚೆ ಮಾಡ್ತೀರಾ ಅಂತ ಹೇಳಿ. ಅರೆ, ನಮ್ಮ ಕ್ಷೇತ್ರ ಅಥವಾ ನಮ್ಮ ಮಣ್ಣಿನ ವಿಚಾರ ಅಂತ ಬಂದಾಗ ಧ್ವನಿ ಎತ್ತದೆ, ಮನೆಯಲ್ಲಿ ಹಾಸಿಗೆ ಹೊತ್ಕೊಂಡು ಮಲ್ಕೋಬೇಕಾ? ಹಾಗಾದರೆ ಹೇಳೋದಕ್ಕೂ ಕೂಡ ಒಂದು ಅರ್ಥ ಇದೆ ರೀ. ಇಂಥ ಸಂದರ್ಭದಲ್ಲೂ ಕೂಡ ಅದೇನು ಮನೆಗೆ ಸಂಬಂಧಪಟ್ಟಂಥ ದೈವವು, ರಾಜ್ಯಕ್ಕೆ ಸಂಬಂಧಪಟ್ಟಂಥ ದೈವವು, ಗ್ರಾಮಕ್ಕೆ ಸಂಬಂಧಪಟ್ಟಂಥ ದೈವವು, ಇಂಥ ಪ್ರಶ್ನೆ ಕೇಳುವವರು ಒಂದೇ, ಆ SEZನ ಅಧಿಕಾರಿಗಳು ಕೂಡ ಒಂದೇ ರೀ. ಏನು ವ್ಯತ್ಯಾಸ ಇಲ್ಲ. ಮೊದಲಾಗಿ ಏನು ಸಮಸ್ಯೆ ಬಂದಿದೆ, ಕ್ಷೇತ್ರವನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನಗಳು, ಅದು ನೆಲ್ಲಿದಡಿ ಗುತ್ತು ಅನ್ನುವಂಥ ವಿಚಾರ ಅಲ್ಲ, ತುಳುನಾಡಿನ ಒಂದು ಕ್ಷೇತ್ರ ಅನ್ನುವಂಥ ಉಲ್ಲೇಖವನ್ನು ಮಾಡಬೇಕಾಗುತ್ತೆ. ಅದನ್ನು ಮನಸ್ಸಲ್ಲಿಡಿ. ನಾವುಗಳು ಕೂಡ ಹೇಳುವಂಥದ್ದು ಈ ಒಂದು ನಮ್ಮ TV ಮಾಧ್ಯಮ ಆಗಿರ್ಬೋದು ಅಥವಾ ಮಾಧ್ಯಮದಲ್ಲಿ ದುಡಿಯುವಂಥ ಪತ್ರಕರ್ತರ ವಿಚಾರಗಳು ಇರುವಂಥದ್ದು ತುಳುನಾಡಿನ ಒಂದು ಕ್ಷೇತ್ರದ ವಿಚಾರವಾಗಿ ಬಂದಿರುವಂಥ ಸಮಸ್ಯೆ. ಅದು ಯಾವುದೋ ಒಂದು ಮನೆತನಕ್ಕೆ ಸಂಬಂಧಪಟ್ಟಂಥ ವಿಚಾರನೋ ಅನ್ನುವಂಥ ಬಿಂಬಿತವನ್ನು ಇಲ್ಲಿ ಮಾಡ್ತಾ ಇಲ್ಲ. ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಗೊಂದಲ ಇರುವಂಥದ್ದು, ಅದನ್ನು ಎಂಟೈರ್ ತುಳುನಾಡಿನ ಜನತೆಯ ಮುಂದೆ ಬಿಚ್ಚಿಡುವಂಥ ಒಂದು ಸಣ್ಣ ಪ್ರಯತ್ನ ಇವತ್ತಿನ ಕಾರ್ಯಕ್ರಮದ್ದಾಗಿತ್ತು. ಸೊ ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂಥ ಅಪ್ಡೇಟ್ಗಳಿದ್ರೂ ಕೂಡ ಅದನ್ನು ನಿಮ್ಮ ಜೊತೆಯಾಗಿ ಸೇರಿಸುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ TV. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ KT ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ, ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. Invest in workspaces managed by Vertex. Invest Smart. Invest in Mangaluru. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ.